ಪ್ರಾಥಮಿಕ ಶಾಲೆಯ 1983-84ರ 7ನೇ ತರಗತಿಯ ವಿದ್ಯಾರ್ಥಿಗಳ ಒಕ್ಕೂಟವು ಈ ಶಾಲೆಯಲ್ಲಿ ಗುರುಗಳಿಗಾಗಿ ಮಹತ್ತರ ಜವಾಬ್ದಾರಿಯನ್ನು ನಿರ್ವಹಿಸಿದ ಸಾವಿರಾರು ವಿದ್ಯಾರ್ಥಿಗಳ ಜೀವನಕ್ಕೆ ದಾರಿದೀಪವಾಗಿ ಬೆಳಕನ್ನು ತೋರಿಸಿದ ನಮ್ಮ ಗುರುಗಳೆಲ್ಲರಿಗೂ ಗುರುವಂದನೆ ಹಾಗೂ ಗುರು ಸಮರ್ಪಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಈ ಎಲ್ಲ ಅತಿಥಿ ಗಣ್ಯರಿಗೆ ವಂದಿಸುತ್ತಾ ನೆರೆದಿರುವ ಎಲ್ಲ ಸ್ನೇಹಿತರು ಹಾಗೂ ಆಹ್ವಾನಿತರೆಲ್ಲರಿಗೂ ಆತ್ಮೀಯ ಸ್ವಾಗತ. ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವಾ ಸರ್ವಕಾರ್ಯೇಷು ಸರ್ವದಾ ಸರ್ವಕಾರ್ಯೇಷು ಸರ್ವದಾ ಪ್ರಣಮ್ಯ ಶಿರಸಾ ದೇವಂ ಗೌರೀಪುತ್ರಂ ವಿನಾಯಕಂ ಭಕ್ತಾವಾಸಂ ಸ್ಮರೇ ನಿತ್ಯಂ ಆಯುಷ್ಕಾಮಾರ್ಥ ಸಿದ್ಧಯೇ. ಇವತ್ತಿನ ಈ ಒಂದು ಕಾರ್ಯಕ್ರಮ, ಈ ಸಮಾರಂಭದಲ್ಲಿ ನಾವೆಲ್ಲರೂ ಸಂಭ್ರಮಿಸಲು ಕಾರಣಕರ್ತರಾದ ಈ ಶಾಲೆಯಲ್ಲಿ ಅಂದರೆ 1983-84ನೇ ಇಸವಿಯಲ್ಲಿ ನಮ್ಮ ಈ ಮಗುವಿನ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ತಮ್ಮ ಒಕ್ಕೂಟವನ್ನು ರಚಿಸಿಕೊಂಡು ನಮ್ಮ ಈ ಒಂದು ಗುರು ಪೂರ್ಣಿಮೆಯ ದಿವಸ ಅವರನ್ನು ನಾವು ಗೌರವಿಸಬೇಕು, ಅವರಿಗೆ ಗುರು ವಂದನೆಯನ್ನು ನೀಡಬೇಕೆಂಬ ಸದುದ್ದೇಶ ಇಟ್ಕೊಂಡು ಹಾಗೆಯೇ ಇಂದಿನ ಈ ಮಕ್ಕಳಿಗೆ ಇದೊಂದು ಸ್ಫೂರ್ತಿಯಾಗಬೇಕೆಂಬ ಉದ್ದೇಶದಿಂದ ಇವತ್ತಿನ ಈ ಸಮಾರಂಭವನ್ನು ಏರ್ಪಡಿಸಿದ್ದಾರೆ. ಪ್ರಥಮವಾಗಿ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತಾ ನನ್ನ ಈ ಸ್ವಾಗತ ಭಾಷಣವನ್ನು ಪ್ರಾರಂಭಿಸುತ್ತಿದ್ದೇನೆ. ಇವತ್ತಿನ ಈ ಕಾರ್ಯಕ್ರಮದ ಸಭಾಧ್ಯಕ್ಷರು ನಮ್ಮ 1983-84 ಬ್ಯಾಚಿನ ನಮ್ಮ ಸಹಪಾಠಿ ಜೀವನ್ ಉಳ್ಳಾಲ್, ನಮ್ಮ ಅಧ್ಯಕ್ಷರು ಅವರೇ, ಇವತ್ತಿನ ಸಭಾ ಕಾರ್ಯಕ್ರಮದ ಅಧ್ಯಕ್ಷರು ಅವರೇ. ನನಗೆ ಬಹಳ ಒಂದು ಸಂತೋಷವಾಗುತ್ತೆ ಈ ಸಂದರ್ಭದಲ್ಲಿ ಅಧ್ಯಕ್ಷರಾಗಿದ್ದುಕೊಂಡು ಆ ಸಮಯದಲ್ಲಿ 83-84 ಇಸವಿಯಲ್ಲಿ ನಮ್ಮೊಟ್ಟಿಗೆ ಶಾಲಾ ನಾಯಕನಾಗಿದ್ದ SPL ಸ್ಕೂಲ್ ಪೀಪಲ್ ಲೀಡರ್ ಆಗಿ ಸಹ ಜೀವನ ಇದ್ದರು. ಬಹಳ ಒಂದು ಸಂತೋಷದ ವಿಚಾರ. ಅವರಿಗೆ ಈ ಒಂದು ಸೌಭಾಗ್ಯ ಸಹ ಈ ಸಮಯದಲ್ಲಿ ಬಂದಿದೆ. ನಾನು ಅವರ ಪ್ರಸ್ತುತವಾಗಿ ನಮ್ಮ ಜೀವನ್ ಏನಾಗಿದ್ದಾರೆ ಈಗ ಅಂದರೆ ನಾನು ತಿಳಿಸ್ಬೇಕಾಗುತ್ತೆ. ಸುಮಾರು 25 ವರ್ಷಗಳ ಕಾಲ ನವಮಂಗಳೂರು ಬಂದರ್ ಇದರಲ್ಲಿ ಅಗ್ನಿಶಾಮಕ ದಳ ಇದರಲ್ಲಿ ಇಲಾಖಾ ಅಧಿಕಾರಿಯಾಗಿ ಸತತ 25 ವರ್ಷಗಳಿಂದ ಕಾರ್ಯಪ್ರವೃತ್ತರಾಗಿ ಸುಮಾರು 2014ನೇ ಇಸವಿಯಲ್ಲಿ ಸ್ವಯಂ ನಿವೃತ್ತಿಯನ್ನು ಪಡೆದು ತನ್ನದೇ ಆದ ಒಂದು ವ್ಯವಹಾರವನ್ನು ಪ್ರಾರಂಭಿಸಿದ್ದಾರೆ. ಆ ಸಮಯದಲ್ಲಿ 7th ಸ್ಟ್ಯಾಂಡರ್ಡ್ ಒಂದು 5th ಸ್ಟ್ಯಾಂಡರ್ಡಲ್ಲಿ ನಟನೆಯಲ್ಲಿ ನಾಟಕಗಾರರಾಗಿ ನನ್ನಂಥ ನಟನೆ ಗೊತ್ತಿಲ್ಲದವರಿಗೆ ಸಹ ನಟನೆಯನ್ನು ಕಲಿಸಿಕೊಂಡ ವ್ಯಕ್ತಿ ನಮ್ಮ ಜೀವನ್ ಉಳ್ಳಾಲ್. ಇವರನ್ನು ಹಾಗೆಯೇ ಮತ್ತೊಂದು ನಮ್ಮ ಜೀವನ್ ಉಳ್ಳಾಲ್ದೊಂದು ಪ್ರಮುಖ ವಿಚಾರ ಅಂದರೆ ಈ ಒಂದು ಪೌರಾಣಿಕ ನಾಟಕಗಳಲ್ಲಿ ನಮ್ಮ ಅವಿಭಾಜಿತ ದಕ್ಷಿಣ ಜಿಲ್ಲೆಗಳಲ್ಲಿ ಈ ಪೌರಾಣಿಕ ನಾಟಕಗಳಲ್ಲಿ ನಮ್ಮ ಲಯನ್ ಲಕ್ಷ್ಮಿ ತಂಡದ ಕಿಶೋರ್ ಡಿ ಶೆಟ್ಟಿಯವರ ಒಂದು ನೇತೃತ್ವದಲ್ಲಿ ಶ್ರೀ ಲಲಿತೆ ಎಂಬ ಒಂದು ತಂಡವನ್ನು ರಚಿಸಿಕೊಂಡು ಈ ಮುಖೇನ ನಮ್ಮ ವಿದ್ಯಾರ್ಥಿಗಳು ಈಗಿನ ಯುವ ಪೀಳಿಗೆ ಸಹ ನಮ್ಮ ಪೌರಾಣಿಕ ನಾಟಕಗಳಲ್ಲಿ ಭಾಗವಹಿಸಬೇಕು, ಅವರ ಇದಕ್ಕೆ ಉತ್ತೇಜನ ನೀಡಬೇಕು ಉದ್ದೇಶದಿಂದ ಒಂದು ಶ್ರೀ ಲಲಿತೆ ಎಂಬ ತಂಡವನ್ನು ಒಂದು ರಚನೆ ಮಾಡಿದ್ದಾರೆ. ಅದರಲ್ಲಿ ಇವರ ಪ್ರಮುಖ ಅಂದರೆ ನಮ್ಮ ಉಳ್ಳಾಲ್ತಿ ಕಟಿಲಪ್ಪೆ ಉಳ್ಳಾಲ್ತಿ, ಹಾಗೆಯೇ ದೇವಪುಂಜ, ತಿರುಪತಿ ತಿಮ್ಮಪ್ಪ, ಹಾಗೆಯೇ ನಮ್ಮ ಶಿವಪುಂಜ ಎಂಥ ಒಂದು 4 ನಾಟಕಗಳು ಬಹಳ ಪ್ರಸಿದ್ಧಿಯನ್ನು ಪಡೆದಿದೆ. ಇವರನ್ನು ನಮ್ಮ ಸಹಪಾಠಿಗಳು ಅಂತ ಹೇಳಿಕ್ಕೆ ನನಗೆ ಭಾಳ ಒಂದು ಹೆಮ್ಮೆ ಆಗುತ್ತೆ, ಖಂಡಿತವಾಗಿ ಹೆಮ್ಮೆ ಆಗುತ್ತೆ. ನಾನು ಇವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತೇನೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರ ತಸ್ಮೈ
ಹಾಗೂ ಶಾಲೆಯ ಮೇಲಿನ ಪ್ರೀತಿ ಅಭಿಮಾನಗಳು ಈ ಶಾಲೆಯಲ್ಲಿ ಕಲಿತ ಇತರ ವಿದ್ಯಾರ್ಥಿಗಳಿಗೆ ಮಾದರಿ ಆಗಬೇಕು ಎಂದೆಲ್ಲ ಯೋಚಿಸಿದೆವು. ಇಂದು ಇಂತಹ ದಿನ ಬಂದಿದೆ. ಅಂದು ಹಕ್ಕಿಗಳಂತೆ ಹಾರಾಡ್ತಿದ್ದ ನಾವುಗಳು ಇಂದು ನಾವೇ ಎಳೆದುಕೊಂಡ ಜವಾಬ್ದಾರಿಗಳ ಬಲೆಯೊಳಗೆ ಸೇರಿಕೊಂಡಿದ್ದೇವೆ. ಇಂದು ಎಲ್ಲ ಸಹಪಾಠಿಗಳು ಒಟ್ಟಾಗಲು ಸಾಧ್ಯವಾಗಲಿಲ್ಲ. ಅನೇಕರು ದೇಶ ವಿದೇಶಗಳಲ್ಲಿದ್ದಾರೆ, ಬೇರೆ ಬೇರೆ ಊರುಗಳಲ್ಲಿದ್ದಾರೆ. ಅವರೆಲ್ಲರಿಗೂ ವಿಷಯವನ್ನು ತಿಳಿಸಿದಾಗ ಸಂಭ್ರಮಪಟ್ಟಿದ್ದಾರೆ. ಆದರೆ ಕೆಲವರಿಗೆ ಅನಿವಾರ್ಯ ಕಾರಣಗಳಿಂದ ಭಾಗವಹಿಸಲು ಸಾಧ್ಯವಾಗದಕ್ಕೆ ನೊಂದುಕೊಂಡಿದ್ದಾರೆ. ಆದರೂ ಅವರು ಈ ಕಾರ್ಯಕ್ರಮಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಸಹಕಾರವನ್ನು ನೀಡಿದ್ದಾರೆ. ಅದಕ್ಕಾಗಿ ಅವರೆಲ್ಲರಿಗೂ ನಾನು ಧನ್ಯತೆಯನ್ನು ತಿಳಿಸುತ್ತೇನೆ. ವಿಷಾದದ ಸಂಗತಿಯೆಂದರೆ ನಮಗೆ ಕಲಿಸಿದ ಗುರುಗಳು ಮತ್ತು ಸಹಪಾಠಿಗಳಲ್ಲಿ ಕೆಲವರು ವಿಧಿವಶರಾಗಿರುತ್ತಾರೆ. ಅವರ ಅಗಲಿಕೆ ನಮ್ಮೆಲ್ಲರ ಮನಸ್ಸಿಗೆ ತುಂಬ ನೋವು ತಂದಿದೆ. ವಿಧಿಲಿಖಿತವು ಯಾರನ್ನು ತಪ್ಪಿಸಲಾಗದು. ಈ ಸಂದರ್ಭದಲ್ಲಿ ಅವರ ಆತ್ಮಕ್ಕೆ ಶ್ರದ್ಧಾಂಜಲಿಯನ್ನು ಅರ್ಪಿಸಲಿದ್ದೇವೆ. ಗುರುಪೂರ್ಣಿಮೆಯ ಈ ಸುದಿನದಲ್ಲಿ ನಮಗೆ ಕಲಿಸಿದ ಗುರುಗಳಿಗೆ ಗುರುವಂದನೆಯನ್ನು ಸಲ್ಲಿಸುವುದು ನಮ್ಮೆಲ್ಲರ ಪುಣ್ಯ. ಸಹಪಾಠಿಗಳಾದ ನಾವೆಲ್ಲರೂ ಒಂದಾಗಿ ಸೇರಬೇಕು. ನಾವು ಕಲಿತ ಶಾಲೆಯಲ್ಲಿಯೇ ನಮಗೆ ಕಲಿಸಿದ ಗುರುಗಳನ್ನು ನೋಡಬೇಕು, ಅವರೊಂದಿಗೆ ಮಾತನಾಡಬೇಕು, ಅವರ ಆಶೀರ್ವಾದವನ್ನು ಪಡೆಯಬೇಕೆಂಬ ನಮ್ಮ ಸಣ್ಣ ಬಯಕೆ ಈಡೇರಿದೆ ಎಂದು ಭಾವಿಸುತ್ತಾ ಕಾರ್ಯಕ್ರಮದ ಯಶಸ್ವಿಗೆ ಶುಭವನ್ನು ಹಾರೈಸಿ शुभं कुरु त्वं कल्याणम् आरोग्यं धनसम्पदः शत्रुबुद्धिविनाशाय दीपज्योतिर्नमोऽस्तुते दीपज्योतिर्नमोऽस्तुते शुभं कुरु त्वं कल्याणम् आरोग्यं धनसम्पदः ವಿಘ್ನಗಳ ದೂರ ಮಾಡು ದೇವನೇ, ನಿನಗೆ ಭಕ್ತಿಯಿಂದ ಮಾಡುವೆವು ವಂದನೆ. ಮೊದಲ ಪೂಜೆ ಪಡೆಯುವ ವಿನಾಯಕನೇ, ಯಶವ ನೀಡೆಂದು ಬೇಡುವೆವು ನಿನ್ನನೇ. ವಿದ್ಯಾಭಿಮಾನಿಗಳು ಒಂದಾಗಿ ಸೇರಿಂದು ಮಾಡುವೆವು ಶುಭ ಕಾರ್ಯವಾ, ನಮ್ಮನ್ನು ನೀ ಹರಸು ದೇವಾ. ವಿಘ್ನಗಳ ದೂರ ಮಾಡು ದೇವನೇ, ನಿನಗೆ ಭಕ್ತಿಯಿಂದ ಮಾಡುವೆವು ವಂದನೆ. ಮೊದಲ ಪೂಜೆ ಪಡೆಯುವ ವಿನಾಯಕನೇ, ಯಶವ ನೀಡೆಂದು ಬೇಡುವೆವು ನಿನ್ನನೇ. ವಿದ್ಯಾಧೀಕ್ಷೆ ನೀಡಿದಿರಿ ಆ ದಿನ, ಆ ಸವಿಯನ್ನು ನೆನೆಯುವೆವು ಪ್ರತಿದಿನ. ಎಂದೆಂದು ಮರೆಯದ ಈ ಕ್ಷಣ, ಮರು ಕಳಿಸಿದೆ ನಮಗೆ ಆ ಸುದಿನ. ವಿದ್ಯಾಧೀಕ್ಷೆ ನೀಡಿದಿರಿ ಆ ದಿನ, ಆ ಸವಿಯನ್ನು ನೆನೆಯುವೆವು ಪ್ರತಿದಿನ. ಎಂದೆಂದು ಮರೆಯದ ಕ್ಷಣ, ಮರು ಕಳಿಸಿದೆ
ಅಭಿನಂದನೆ, ನಮ್ಮ ಭಕ್ತಿಯ ಗುರುವಂದನೆ. ಯಾರು ದೋಚಲಾಗದ ಸೊತ್ತು ನೀಡಿದಿರಿ ನೀವು ವಿದ್ಯಾ ಸಂಪತ್ತು. ಗುರು ಪೂರ್ಣಿಮೆಯ ದಿನದ ಹೊತ್ತು ಗುರು ವಂದನೆಯ ಮಾಡುವೆವು ಇವತ್ತು. ಯಾರು ದೋಚಲಾಗದ ಸೊತ್ತು ನೀಡಿದಿರಿ ನೀವು ವಿದ್ಯಾ ಸಂಪತ್ತು. ಗುರು ಪೌರ್ಣಮಿಯ ದಿನದ ಈ ಹೊತ್ತು ಗುರು ವಂದನೆಯ ಮಾಡುವೆವು ಇವತ್ತು. ಪ್ರೀತಿಯಿಂದ ಸ್ವೀಕರಿಸಿ ನಮ್ಮ ಆಶೀರ್ವದಿಸಿ ಮಾತೃ ಹೃದಯವೋ ಗುರುಗಳೇ, ನಿಮಗೆ ಭಕ್ತಿಯ ಗುರುವಂದನೆ. ವಿಘ್ನಗಳ ದೂರ ಮಾಡು ದೇವನೇ, ನಿನಗೆ ಭಕ್ತಿಯಿಂದ ಮಾಡುವೆವು ವಂದನೆ. ಮೊದಲ ಪೂಜೆ ಪಡೆಯುವ ವಿನಾಯಕನೇ, ಯಶವ ನೀಡೆಂದು ಬೇಡುವೆವು ನಿನ್ನನೇ. ಮುಂದೆ ನಮ್ಮನ್ನಗಳಿದ ಗುರುಗಳ ಸಂಸ್ಮರಣೆ ನಡೆಸಿಕೊಡುತ್ತಾರೆ ಶ್ರೀಮತಿ ಪುಷ್ಪ. ಹಿರಿಯ ಪ್ರಾಥಮಿಕ ಶಾಲಾ 1983-84ರ 7ನೇ ತರಗತಿಯ ವಿದ್ಯಾರ್ಥಿಗಳ ಒಕ್ಕೂಟ ಇದರ ಗುರುವಂದನ ಗುರುವಾರ್ಪಣೆ ಕಾರ್ಯಕ್ರಮ ಗೌರವಾರ್ಪಣೆ ಕಾರ್ಯಕ್ರಮ ಇದೀಗ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ವಿಧಿಯ ಮಳೆ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರೆಂಗೆ. ಎಲ್ಲರಲ್ಲಿ ಒಂದಾಗಿ ಬದುಕು, ಸಹನೆ, ದಯೆ, ಪ್ರೇಮ, ವಿನಯ, ಒಳ್ಳೆಯ ಮಾತು, ಸರಳ ಸ್ವಭಾವ, ಸೇವಾ ಮನೋಭಾವನೆಗಳನ್ನು ಕಳಿಸಿ ಪರಮಾತ್ಮನ ತತ್ವವನ್ನು ತಿಳಿಸಿದ ಸದ್ಗುರುಗಳಲ್ಲಿ ಅಗಲಿದ ಗುರುಗಳ ದಿವ್ಯಾತ್ಮಗಳಿಗೆ ಗುರುಪೂರ್ಣಿಮೆಯ ಈ ಶುಭ ದಿನದಂದು ಹಲವಾರು ಮನಸ್ಸುಗಳು ಒಂದಾಗಿ ಹಲವು ದಿನಗಳಿಂದ ಕಂಡ ಕನಸು ನನಸಾಗಿ ಜೀವನ ಸಾರ್ಥಕತೆಯನ್ನು ಪಡೆದ ತೃಪ್ತಿಯಿಂದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಸ್ಮರಿಸುತ್ತಿದ್ದೇವೆ. ನಮ್ಮನ್ನಗಲಿದ ಗುರುಗಳು ಪೂಜ್ಯ ಗುರುಗಳಾದ ದಿವಂಗತ ಗಿರಿಜಾಬಾಯಿ ಬೊಕ್ಕಪಟ್ನ ಮುಖ್ಯೋಪಾಧ್ಯಾಯಿನಿ, ಶ್ರೀಮತಿ ಜಯವತಿ ಬಂಗೇರ ಮುಖ್ಯೋಪಾಧ್ಯಾಯಿನಿ, ಶ್ರೀಮತಿ ಸುಗಂಧಿ ಎಸ್ ಕರ್ಕೇರ ಮುಖ್ಯೋಪಾಧ್ಯಾಯಿನಿ, ಕುಸುಮ ಟೀಚರ್ ಉಪಾಧ್ಯಾಯರು, ಕಸ್ತೂರಿ ಟೀಚರ್, ಲಲಿತಾಬಾಯಿ ಟೀಚರ್, ಸಂಜೀವಿ ಎಚ್, ಮೇರಿ ಟೀಚರ್, ಮೆಗ್ಡಲಿನ್ ಫೆರ್ನಾಂಡಿಸ್, ರಮಾನಂದ ಬೈಲಾಡಿ, ಪೂವನಿ ಎಸ್ ಮಂಚಿ, ಚಂದ್ರಶೇಖರ ಶೆನೈ. ಇವರಿಗೆ ಅಗಲಿದ ಗುರುಗಳಿಗೆ ನಮ್ಮ ಸಂಸ್ಮರಣೆ. ಗುರುರ್ವಿಷ್ಣು ಗುರುರ್ದೇವೋ ಮಹೇಶ ತಸ್ಮೈ ಶ್ರೀ ಗುರವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ನಮಃ. ಗುರುರ್ದೇವ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ. ನಮ್ಮ ಒಡನಾಡಿಗಳಾಗಿದ್ದ ಸಹಪಾಠಿಗಳು ಕೆಲವರು ದೈವಾಧೀನರಾಗಿರುತ್ತಾರೆ. ಅವರನ್ನು ಸಹ ಈ ಸಮಯದಲ್ಲಿ ಸ್ಮರಿಸುತ್ತೇವೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಅವರ ಆತ್ಮಗಳು ತೃಪ್ತಿ ಪಡೆಯುವಂತಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ನಮ್ಮನ್ನು ಅಗಲಿದ ನಮ್ಮ ಬಾಲ್ಯ ಸಹಪಾಠಿಗಳು ಆಶಾ, ಧನಂಜಯ, ಶ್ಯಾಮಸುಂದರ್, ನವೀನ್ ಕುಮಾರ್, ಸೂರಜ್ ಕರ್ಕೇರ, ಚಂದ್ರಹಾಸ್ ಉಳಿಯ, ಉದಯ ಎಸ್ ಅಮೀನ್, ವಜ್ರಾಕ್ಷಿ, ಭಾರತಿ ಮಾಸ್ತಿಕಟ್ಟೆ ಇವರೆಲ್ಲರಿಗೂ ದೇವರಲ್ಲಿ
ಆತ್ಮಕ್ಕೆ ಶಾಂತಿ ಇದು ಸಿಗಲಿ. ದಾರಿಯನ್ನು ಮಾಡಿಕೊಟ್ಟ ನಮ್ಮ ಅನೇಕ ಗುರುಗಳ ಮಧ್ಯದಲ್ಲಿ ನಮ್ಮನ್ನು ಅಗಲಿದ ಗುರುಗಳಿಗೆ ನುಡಿ ನಮನವನ್ನು ನೀಡುವುದು ನಮ್ಮ ಆದ್ಯ ಅಗಲಿದ ಕರ್ತವ್ಯ. ಗುರುಗಳಿಗೆ ನಾವು ಸಲ್ಲಿಸಿದ ಶ್ರದ್ಧಾಂಜಲಿ ಅಂತ ಹೇಳಿದರೆ, ನಾವು ತುಳುನಾಡಿನಲ್ಲಿ ನಮ್ಮದು ಇದೊಂದು ಕಟ್ಟು ಅಂತ ಹೇಳ್ತೇವೆ ರೀತಿ. ತುಳುನಾಡಿನಲ್ಲಿ ನಮ್ಮ ಹಿರಿಯರನ್ನು ನಾವು ಸ್ಮರಿಸುವುದು ಅಂತ ಹೇಳಿದರೆ, ಒಳ್ಳೆಯ ದಿವಸಗಳಲ್ಲಿ ಮನೆಯಲ್ಲಿ ನಾವು ಏನಾದರೂ ಒಳ್ಳೆಯ ಅಡುಗೆ ಅಥವಾ ಏನಾದರೂ ಹೊಸ ಪುದ್ದಾರ ವನಸು ಅಥವಾ ಹೊಸ ಅಕ್ಕಿ ಊಟ ಮಾಡುವ ಆ ದಿವಸ ನಾವು ತಿನ್ನುವುದಕ್ಕಿಂತ ಮೊದಲು ಅವರಿಗೆ ತಟ್ಟಿಡು ದೀಪುಣಿ ಅಂತ ಹೇಳ್ತೇವೆ, ಅವರಿಗೆ ಇಟ್ಟು ಅವರನ್ನು ಪ್ರಾರ್ಥಿಸಿ ಆ ಪ್ರಸಾದವನ್ನು ನಾವು ಸ್ವೀಕಾರ ಮಾಡುವಂತೆ ಅದೇ ಕ್ರಮವನ್ನು ನಾವು ಇಲ್ಲಿ ಕೂಡ ಅನುಸರಿಸಿದ್ದೇವೆ. ಈ ಮೂಲಕ ನಮಗೆ ವಿದ್ಯಾದಾನ ಮಾಡಿದ ನಮ್ಮ ಅಗಲಿದ ಗುರುಗಳು ಅವರ ಆತ್ಮ ಸಂತೃಪ್ತಿಯಾಗಿದೆ ಎಂಬಂತಹ ಭಾವನೆ ನಮ್ಮದು. ಹಾಗೆಯೇ ನಮ್ಮ ಜೊತೆ ಇರಬೇಕಾದಂತಹ ನಮ್ಮ ಸಹಪಾಠಿಗಳು ಕೂಡ, ಅವರ ಆತ್ಮ ಕೂಡ ನಮ್ಮ ಈ ಕಾರ್ಯವನ್ನು ನೋಡಿ ಸಂತೈಸಬಹುದು ಎಂಬ. ಇವತ್ತೇ ಯಾಕೆ ಗುರುಪೂರ್ಣಿಮೆ ಅಂತ ಹೇಳಿದರೆ, ನಮ್ಮ ಪುರಾತನ ಸಂಸ್ಕೃತಿಯಲ್ಲಿ ಅಥವಾ ನಮ್ಮ ವೇದಗಳಲ್ಲಿ ಪ್ರತಿಯೊಂದು ದಿನವನ್ನು ಅವತ್ತೇ 5000 ವರ್ಷಕ್ಕಿಂತ ಮೊದಲೇ ಗುರುತಿಸಿದ್ದಾರೆ. ಗುರುಗಳಿಗೆ ಒಂದು ದಿನ, ದೇವದೇವತೆಗಳಿಗೆ ಒಂದು ದಿನ, ಹಿರಿಯರನ್ನು ಅಗಲಿದ ನಮ್ಮ ತಂದೆ ತಾಯಿಗಳನ್ನು ಅಥವಾ ಪಿತೃಗಳನ್ನು ಸ್ಮರಿಸಲಿಕ್ಕೆ ಒಂದು ದಿನ. ಇಲ್ಲಿ ಗುರು ಪೌರ್ಣಮಿ ಎಂಬ ಕಲ್ಪನೆ ನಮ್ಮ ಹಿರಿಯರಿಗೆ ಅನಾದಿ ಕಾಲದಿಂದಲೇ ಇತ್ತು. ಅದಕ್ಕೆ ಡಾಕ್ಟರ್ ಸರ್ವಪಳ್ಳಿ ರಾಧಾಕೃಷ್ಣನ್ ಬಂದು ಅವರ ಸತ್ತು ಅದರ ನಂತರ ಅವರ ಹುಟ್ಟಿದ ದಿನವನ್ನು ಗುರು ಪೂರ್ಣಿಮೆ ಅಂತ ಆಚರಿಸಬೇಕು ಅಂತ ಯಾರೂ ಕಾಯಲಿಲ್ಲ. ಮೊದಲೇ ಹೇಳಿದರು, ಆಷಾಢ ಮಾಸದ ಹುಣ್ಣಿಮೆಯನ್ನು ಗುರು ಪೂರ್ಣಿಮೆ ಅಂತ ಆಚರಿಸ್ತಾರೆ. ಯಾಕೆಂತೇಳಿದರೆ, ಈ ದಿನ, ಇವತ್ತಿನ ದಿನ ಸೂರ್ಯನಿಗೆ ಗುರುಗ್ರಹ ಬಹಳ ಹತ್ತಿರ ಹೋಗಿರ್ತದೆ ಅಂತೇಳಿ. ಸೂರ್ಯ ಹೇಗೆ ತೇಜಸ್ಸಿಗೆ ಅಧಿಪತಿ, ಇಡೀ ಪಾಸಿಟಿವ್ ಎನರ್ಜಿ ಏನಿದೆಯೋ ಎನ್ವೈರ್ಮೆಂಟಲ್ಲಿರುವಂಥದ್ದು ಅದನ್ನು ನಮ್ಮ ದೇಹಕ್ಕೆ ಕೊಡುವಂಥದ್ದು ಸೂರ್ಯ ಅಂತೇಳಿ ಈಗೆಲ್ಲ ಸೈಂಟಿಫಿಕ್ ಆಗಿ ಪ್ರೂವ್ ಆಗಿದೆ. ನಮ್ಮ ಹಿರಿಯರಿಗೆ ಅವತ್ತೇ ಗೊತ್ತಿತ್ತು. ಈ ದಿವಸ ಗುರು ತತ್ವ ಎಂಬುದು ನಮ್ಮ ಎನ್ವೈರ್ಮೆಂಟಲ್ಲಿ ಬಾಕಿ ದಿನಕ್ಕಿಂತ ಜಾಸ್ತಿಯಾಗಿ ಇರ್ತದೆ. ಅಂದರೆ ಅದರ ಈ ದಿವಸ ನಾವೇನಾದರೂ ಗುರುಗಳ ಬಗ್ಗೆ ಸ್ಮರಣೆ ಅಥವಾ ಗುರು ವಂದನೆ, ಗುರು ಕಾರ್ಯಕ್ರಮ, ಗುರುಗಳ ಪಾದಪೂಜೆ ಇತ್ಯಾದಿಗಳನ್ನು ಮಾಡಿದರೆ ಆ ಗುರು ತತ್ವ ಏನಿದೆಯೋ ಅದು ನಮ್ಮನ್ನು ಬಹಳ ಶೀಘ್ರವಾಗಿ ನಮ್ಮ ದೇಹವನ್ನು ತಲುಪಿ, ನಮ್ಮ ಆತ್ಮವನ್ನು ತಲುಪಿ ನಮ್ಮನ್ನು ಉದ್ದೀಪನಗೊಳಿಸ್ತದಂತೆ. ಹೇಗೆ ನವರಾತ್ರಿಗಳಲ್ಲಿ 9 ದಿನ ಏನು ಹೇಳ್ತೇವೆ ಪಾಸಿಟಿವ್ ಎನರ್ಜಿ ಎಲ್ಲ ನಮ್ಮ ಎನ್ವೈರ್ಮೆಂಟಲ್ಲಿ ತುಂಬಿಕೊಂಡಿರ್ತದೆ ಅಂತೇಳಿ, ಅದೇ ರೀತಿ ಇವತ್ತಿನ ದಿನ ಗುರು ತತ್ವ ಇಡೀ ಭೂಮಂಡಲದಲ್ಲಿ ಜಾಸ್ತಿ ಆಗಿರ್ತದೆ. ಹಾಗಾಗಿ ಈ ದಿನ ನಮಗೆ ಕಲಿಸಿದ ನಮ್ಮ ಗುರುಗಳನ್ನು ವಂದಿಸುವುದರ, ಅವರಿಗೆ ಅಭಿನಂದಿಸುವುದರ ಮುಖಾಂತರ ನಮಗೆ ನಾವೇ ಲಾಭ ಮಾಡಿಕೊಳ್ತಾ ಇದ್ದೇವೆ ಹೊರತು ಗುರುಗಳಿಗೆಲ್ಲ. ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಾಯ ಚಕ್ಷುರುನ್ಮೀಲಿತಂ ಏನ ತಸ್ಮೈ ಶ್ರೀ ಗುರುವೇ ನಮಃ. ಇದು ಮಹಾಭಾರತದ ವ್ಯಾಸಪರ್ವದ ಒಂದು ಶ್ಲೋಕ. ಅಜ್ಞಾನವೆಂಬ ಪರೆಯಿಂದ ಮುಚ್ಚಿಕೊಂಡಿರುವ ನನ್ನ ಕಣ್ಣುಗಳನ್ನು ಜ್ಞಾನ ಎಂಬ ಅಂಜನ ಕಡ್ಡಿಯಿಂದ ಶುಚಿಗೊಳಿಸಿ ನನಗೆ ಜಗತ್ತಿನ ಬೆಳಕನ್ನು ನೋಡಲು ಸಹಕರಿಸಿದವು ಗುರುವೇ, ನಿನಗಿದೆಯೋ ನನ್ನ ನಮನ ಅಂತ ಇದರ ಅರ್ಥ. ಬಹುಶಃ ಗುರುವಿನ ಮಹತ್ವವನ್ನು ಸಾರಲಿಕ್ಕೆ ಇದಕ್ಕಿಂತ ಒಳ್ಳೆಯ ಶ್ಲೋಕ ಇಲ್ಲ ಅಂಥೇಳಿ ನಮ್ಮ ಅನಿಸಿಕೆ. ಹಾಗಾಗಿ ಇಂದಿನ ನಮ್ಮ ಗೌರವಾರ್ಪಣೆಯ ಆ ಸ್ಮರಣಿಕೆಯಲ್ಲಿ ಕೂಡ ಈ ಶ್ಲೋಕವನ್ನು ನಾವು ಉಲ್ಲೇಖಿಸಿದ್ದೇವೆ. ಇದೀಗ ನಮ್ಮ ಗುರುಗಳನ್ನು ಕೆಲವು ಸವಿ ನೆನಪುಗಳು ನಮಗೆ ಕೂಡ ಇದೆ. ಆ ದಿನಗಳಲ್ಲಿ ನಾವು ಅನುಭವಿಸಿದ್ದು ಅದನ್ನು ಒಂದು ಚೂರು ನೆನಪು ಮಾಡಿ ಮುಂದಕ್ಕೆ ಹೋಗ್ತೇನೆ. 1ನೇ ಕ್ಲಾಸಲ್ಲಿ ಮೇರಿ ಟೀಚರ್, ಲಲಿತಾ ಟೀಚರ್ ಇವರ ಮುಖಾಂತರ ಶಾಲೆಗೆ ಪಾದಾರ್ಪಣೆ ಮಾಡಿ, ಅದಕ್ಕಿಂತ ಮೊದಲು ಬಾಲವಾಡಿಗೆ ಕೆಲವರು ಬಂದಿದ್ದಾರೆ, ಕೆಲವರು ಬರಲಿಲ್ಲ. ಮಗ್ಗಿ ಟೀಚರ್ ಮುಖಾಂತರ ಈ ಶಾಲೆಗೆ ಪಾದಾರ್ಪಣೆ ಮಾಡಿದ್ದೇವೆ. 2ನೇ ಕ್ಲಾಸಲ್ಲಿ ಗಿರಿಜಾ ಟೀಚರ್, ಸಂಜೀವಿ ಟೀಚರ್, ವೇದ ಟೀಚರ್, ಶೆಣೈ ಮಾಸ್ಟ್ರ್ ಇವರ ಮುಖಗಳನ್ನು ನೋಡಿಕೊಂಡು ಬೆಳೆದುಕೊಂಡು ಬಂದಿದ್ದೇವೆ. 3ನೇ ಕ್ಲಾಸಲ್ಲಿ ಕುಸುಮ ಟೀಚರ್, ವೀರಮ್ಮ ಟೀಚರ್ ಇವರ ಪಾಠಗಳನ್ನು ಕೇಳಲಿಕ್ಕೆ ಶುರು ಮಾಡಿದ್ವಿ. 4ನೇ ಕ್ಲಾಸಲ್ಲಿ ಮೋಹನ್ ಮಾಸ್ಟರ್, ಪೋಣಿ ಮಾಸ್ಟರ್ ಇವರ ಕೈ ಕೆಳಗೆ ಕಲಿಕೆಯ ಜೊತೆ ಬೇರೆ ಆ್ಯಕ್ಟಿವಿಟೀಸ್ ಅಂದರೆ ಇತರ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಕೂಡ ಶುರು ಮಾಡಿದೆವು. 5ನೇ ಕ್ಲಾಸಲ್ಲಿ ಕಸ್ತೂರಿ ಟೀಚರ್ರವರ ಇಂಗ್ಲೀಷ್ ಪಾಠಕ್ಕೆ ಪ್ರಾರಂಭ ಒಡ್ಡಿಕೊಂಡೆವು. 6ನೇ ಕ್ಲಾಸಲ್ಲಿ ಜಾನಕಿ ಟೀಚರ್ರ ಕನ್ನಡ ವ್ಯಾಕರಣ, ಸುಗಂಧಿ ಟೀಚರ್ರವರ ಸಮಾಜ
7ನೇ ಕ್ಲಾಸಲ್ಲಿ ನಮಗೆ ಕ್ಲಾಸ್ ಟೀಚರ್ ಆದವರು ಕಸ್ತೂರಿ ಟೀಚರ್, ರಮಾನಂದ ಮಾಸ್ಟರ್, ಇತರ ಎಲ್ಲ ಟೀಚರ್ಗಳು, ಹಾಗೆ ವಿಶಾಲ ಟೀಚರ್ ಅವರ ಲೆಕ್ಕ, ಸೀತಮ್ ಟೀಚರ್ ಅವರ ಹಿಂದಿ, ಇವುಗಳನ್ನೆಲ್ಲ ಅರಗಿಸಿಕೊಂಡು ಸಿಕ್ಕಾಪಟ್ಟೆ ನಮ್ಮ ಮೀಟಿಂಗಲ್ಲೆಲ್ಲ ಮೊನ್ನೆ ಬಂದಿತ್ತು, ನಮ್ಮಲ್ಲಿ ಕಲಿಯುವವರಿಗಿಂತಲೂ ಜಾಸ್ತಿ ಉಪದ್ರ ಮಾಡುವವರಿದ್ದದ್ದಂತೆ. ಎಲ್ರಿಗೂ ನೆನಪುಂಟು, ನಾನು ಜಾಸ್ತಿ ಪೆಟ್ಟು ತಿಂದದ್ದು ಅಂತ. ಆ ನೆನಪುಗಳು ನಮ್ಮ ಮೂಲ ಉದ್ದೇಶ ಕೂಡ ಇದೇ ಆಗಿತ್ತು. ಇದಕ್ಕೆ ಮೂಲ ಬೀಜ ಬಿತ್ತಿದ್ದು ಹೇಗೆ ಅಂತ ಕೇಳಿದರೆ, ಜಾನಕಿ ಟೀಚರ್ ಅವರ ಮಗನ ಮದುವೆಯ ದಿವಸ ನಾವಲ್ಲಿ ಹೋಗಿದ್ವಿ. ಅಲ್ಲಿ 3 ಟೀಚರ್ ಒಟ್ಟು ಕುಳಿತು ಮಾತಾಡೋದನ್ನು ನಾನು ನೋಡಿದೆ. ಮೋಹನ್ ಮಾಸ್ಟ್ರ್, ವೀರಮ್ಮ ಟೀಚರ್ ಮತ್ತು ಸೀತಮ್ ಟೀಚರ್. ಅವರನ್ನು ನೋಡಿ ಅಲ್ಲಿ ಒಂದು ತಲೆಗೆ ಒಂದು ಹುಳ ಬಿತ್ತು. ಅಲ್ಲಿ ನನಗೆ ದೀಪಕ್ ಸಿಕ್ಕಿದ. ಅವನ ಹತ್ರ ಹೇಳಿದೆ, ಅಲ್ಲಿ 3 ಟೀಚರ್ ಇದ್ದಾರೆ, ಹಾಗಾದರೆ ಇನ್ನೆಷ್ಟು ಟೀಚರ್ ಇರ್ಬೋದು ನಮ್ಮ ಜೊತೆ? ಜಾನಕಿ ಟೀಚರ್ ಇದ್ದಾರೆ, ನೋಡುವ, ಹುಡುಕುವ, ಇದ್ದರೆ ಎಲ್ಲರನ್ನು ಒಂದು ಒಟ್ಟು ಸೇರಿಸಿ ಮುಂದಿನ ಗುರುಪೂರ್ಣಿಮೆಗೆ ಅವರ ಆಶೀರ್ವಾದ ಪಡ್ಕೊಳ್ಳುವ ಅಂತೇಳಿ ಇಮಿಡಿಯೇಟ್ ಒಂದು ಗ್ರೂಪ್ ಮಾಡಿದೆವು. ನಾವು ಆ ಟೈಮಲ್ಲಿ ಹತ್ತಿರ 90 ಮಕ್ಕಳಿದ್ದೇವಂತೆ, ಸೆವೆಂತ್ ಎ ಮತ್ತು ಬಿ ಅಲ್ಲಿ. ಅದರಲ್ಲಿ ಒಂದು 50ಕ್ಕಿಂತ ಜಾಸ್ತಿ ಜನರನ್ನು ಕಾಂಟ್ಯಾಕ್ಟ್ ಆಗಿದ್ದೇವೆ. ಕೆಲವರು ಪರದೇಶದಲ್ಲಿದ್ದಾರೆ, ಕೆಲವರು ಬಾಂಬೆ, ಬ್ಯಾಂಗ್ಳೂರು ಇಲ್ಲೆಲ್ಲ ಇದ್ದಾರೆ. ಇಲ್ಲಿ ಕೊನೆಗೆ ನಾವೊಂದು 35ರಿಂದ 40 ಮಂದಿ ಒಟ್ಟಾಗಿದ್ದೇವೆ. ಪ್ರತಿ ಮೀಟಿಂಗಲ್ಲಿ ಕೂಡ ಏನು ಕಾರ್ಯ ನಮ್ಮ ಉದ್ದೇಶವನ್ನು ಸಾಧಿಸಲಿಕ್ಕಾಗಿ ಒಂದೊಂದು ಯೋಜನೆಗಳನ್ನು ಹಾಕಿಕೊಳ್ತಾ ಇದ್ದೇವೋ ಅದರ ಜೊತೆಯಲ್ಲಿ ಬರ್ತಾ ಇದ್ದದ್ದು ಅದೇ. 2ನೇ ಕ್ಲಾಸಲ್ಲಿ ನೀನು ಹಾಗೆ ಮಾಡಿದ್ದಿ, ನಿನಗೆ ಆಗ ಟೀಚರ್ ಹೊಡೆದಿದ್ರು ನೆನಪುಂಟಾ? 4ನೇ ಕ್ಲಾಸಲ್ಲಿ ನಾನು ಹೀಗೆ ಮಾಡಿದ್ದೆ. ಅದರಲ್ಲಿ ನನ್ನ ವೈಯಕ್ತಿಕ ಒಂದು ನೆನಪು ಈಗ ಹೇಳ್ತೇನೆ. ಪೂವಣಿ ಮಾಸ್ಟ್ರು ಅವರು ಈಗ ಇಲ್ಲ, ನನಗೆ ಹೈಯೆಸ್ಟ್ ಪೆಟ್ಟು ಕೊಟ್ಟದಂದರೆ ಅವರು ಮಾತ್ರ. ನನಗೆ ಬೇರೆ ಯಾರು ಹೊಡಿಲಿಲ್ಲ, ಯಾಕೆಂದರೆ ನಾನು ಕಲಿಯೋದ್ರಲ್ಲಿ ಸ್ವಲ್ಪ ಹುಷಾರಿದ್ದೆ, ಹಾಗಾಗಿ ಯಾರು ನನಗೆ ಹೊಡಿತಿರಲಿಲ್ಲ. ಅವರು ಯಾಕೆ ಹೊಡಿತಿದ್ರೋ ಗೊತ್ತಿಲ್ಲ, ನನ್ನ ಉಪದ್ರ ಕೂಡ ಆಗಿರ್ಬೋದು. ಆದರೆ ಆ ಬಳಿಕ ಇದು 4ನೇ ಕ್ಲಾಸಲ್ಲಿ, 6 ಮತ್ತು 7ನೇ ಕ್ಲಾಸಲ್ಲಿ ನನಗೆ ಇಲ್ಲಿ ನಮ್ಮ ಸುತ್ತಮುತ್ತ ಎಲ್ಲ ಆಗ ಅದು ತೊಕ್ಕೊಟಲ್ಲಿ ಮೊಸರು ಕುಡಿಕೆ, ಆಮೇಲೆ ಕೋಟೆಗಾರಲ್ಲಿ ಗಣೇಶ ಚತುರ್ಥಿ, ಇಲ್ಲಿ ಉಳ್ಳಾಲದಲ್ಲಿ ನವರಾತ್ರಿ ಉತ್ಸವ, ಇಲ್ಲೆಲ್ಲ ಶಾಲಾ ಮಕ್ಕಳಿಗೆ ಭಾಷಣ ಸ್ಪರ್ಧೆ ಮತ್ತು ಈ ಥರ ಸಂಗೀತ ಸ್ಪರ್ಧೆ, ಚಿತ್ರ ಸ್ಪರ್ಧೆ ಎಲ್ಲ ಇತ್ತು. 6ನೇ ಕ್ಲಾಸು 7ನೇ ಕ್ಲಾಸಲ್ಲಿ ಈ ಎಲ್ಲ ಒಟ್ಟಾರದಲ್ಲಿ ಭಾಷಣದಲ್ಲಿ ನನಗೆ ಫಸ್ಟ್. ನನ್ನ ಹತ್ರ ಈಗ ಕೂಡ ಸರ್ಟಿಫಿಕೇಟ್ ಇದೆ. ಇದಕ್ಕೆ ನನಗೆ ಭಾಷಣ ಬರೆದು ಕೊಟ್ಟದ್ದು ಪೂವಣಿ ಮಾಸ್ಟ್ರು, ಬರೆದು ಕೊಟ್ಟು ನನ್ನನ್ನು ಸ್ಟಡಿ ಮಾಡಿದ್ದು. ಹಾಗೆ 7ನೇ ಕ್ಲಾಸ್ ಸೆಂಡಪ್ ಆಗಿ ಹೋಗುವಾಗ ನಾನು ಅವರಿಗೆ ಕಾಲಿಗೆ ಬಿದ್ದು ನನಗೆ ತುಂಬ ಕಣ್ಣಲ್ಲಿ ನೀರೆಲ್ಲ ಬಂದಿದೆ. ಅಂದರೆ ನನ್ನ ಫೇವರೇಟ್ ಮಾಸ್ಟರ್ ಆಗಿದ್ದರು ಅವರು. ಹೊಡೆದದ್ದು ಕೂಡ ಅವರೇ, ಆದರೆ ಕೊನೆಗೆ ಫೇವರೇಟ್ ಮಾಸ್ಟರ್ ಕೂಡ ಆಗಿದ್ದಿದ್ದು ಅವರೇ. ಹೆಚ್ಚೇನು ಮಾತಾಡಲಿಕ್ಕಿಲ್ಲ ಟೀಚರ್. ಒಂದು ಸಣ್ಣ ಘಟನೆ ಈಗಿನ ಮಕ್ಕಳಿಗೆ ಹೇಳ್ತಾ ಇದ್ದೇನೆ. ನಮಗೆ ಆಗ 7ನೇ ಕ್ಲಾಸಲ್ಲಿ ವಿಶಾಲ ಟೀಚರ್ ಕ್ಲಾಸಿಗೆ ಬರುವುದು ಅಂತ ಹೇಳಿದರೆ ಎಲ್ರಿಗೂ ಸ್ವಲ್ಪ ಏನೋ ಕಷ್ಟ ಅಂತ ಅನ್ನಿಸೋದು. ನಮಗೆಲ್ಲ, ನಮಗೆ ಒಂದು 4-5 ಮಂದಿಗೆಲ್ಲ, ನಾವು ಲೆಕ್ಕದಲ್ಲಿ ಹುಷಾರಿದ್ದೆವು. ಬಾಕಿ ಎಲ್ರಿಗೂ ಏನೋ ಸ್ವಲ್ಪ ಕಷ್ಟ, ಯಾಕೆಂದರೆ ಅವ್ರು ಮಗ್ಗಿ ಕೇಳ್ತಾರೆ. ಬಂದ ಕೂಡಲೇ ಅವ್ರು ಕೇಳೋದು 6 ಇರಲಿ ಎಷ್ಟು, ಅದು ಹೀಗೆ 1ನೇ ಬೆಂಚಿಂದ ಸ್ಟಾರ್ಟ್ ಆಗ್ತಾ ಹೋಗ್ತದೆ, 1 2 3. ನಾವು ಸ್ವಲ್ಪ ಗಿಡ್ಡ ಮಕ್ಕಳು 1ನೇ ಕ್ಲಾಸಲ್ಲಿ ಎದುರಲ್ಲಿ ಕೂತ್ಕೊಳ್ಳೋದು. ಈ ಕಡೆಯಿಂದ ಕೇಳ್ತಾರೆ ಅಂತ ಒಂದು ಅಂದಾಜು, ಹೆಚ್ಚಾಗಿ ಈ ಕಡೆಯಿಂದ ಕೇಳೋದು. ಹಾಗೆ 1 2 3 4 5, 5ನೇ ನಾನಲ್ವಾ, ನನಗೆ ಆಗಿದ್ರೆ 6 ಇಡ್ಲಿ ಬರ್ತದೆ. ಇದಕ್ಕೆ ರೆಡಿ ಆಗಿರೋದು 6 ಇಡ್ಲಿ 30 ಅಂತ. ಅದೇ ರೀತಿ ಆ ಕಡೆಯಿಂದ ಬರೋದಿದ್ರೆ ಒಂದಿಬ್ಬರು ಯಾರಾದರೂ ರಜೆ ಹಾಕಿದರೆ, ಇನ್ನು ಆಲಿಜ್ಜಲ್ಲದ ಅಪ್ಪ ಇಂಕ 6 4 ಬರ್ರೆ ಯಾವು ಅಂಚೆ ಆಯ್ಕೆ ರೆಡ್ಡಿಗೆ ಅದು ಉಪ್ಪನು ಒಂಜಿ 6 4 6 5 ಟೀಚರ್ ನಮಗಿಂತ ಬುದ್ಧಿವಂತೆ. ಅವರು ಆ ದಿವಸ ಅಲ್ಲಿಂದ ಒಂದು ಹಿಂದಿನಿಂದ ಸ್ಟಾರ್ಟ್ ಮಾಡೋದು, ಅಲ್ಲಿಂದ ಹೇಳು ಅಂತೇಳಿ. ಆಯಿತು, ನಮ್ಮ ಯೋಜನೆಗಳೆಲ್ಲ ಗೊತ್ತಾ. ಇಂಥ ಕೆಲವು ಸವಿ ನೆನಪುಗಳು ಆಗಾಗ ಬರ್ತಾ ಇರ್ತದೆ. ಇರಲಿ, ಏನೇ ಇದ್ದರೂ ಕೂಡ ಟೀಚರ್ ನೀವು ಕಲಿಸಿದ ಈ ವಿದ್ಯಾರ್ಥಿ ಗಡನ ಏನಿದೆಯೋ, ಒಂದು ಮೊನ್ನೆ ಮೀಟಿಂಗಲ್ಲಿ ಕೂಡ ಬಂದೆ, ಒಂದು ಮಾತು ಇಲ್ಲಿ ನಾನು ಘಂಟಾಘೋಷವಾಗಿ ನಿಮ್ಮ ಹತ್ರ ಹೇಳಲಿಕ್ಕೆ ಬಯಸ್ತೇನೆ. ಈ ಎಲ್ಲ ಮಕ್ಕಳಲ್ಲಿ ಕನ್ನಡ ಮಾತಾಡಲಿಕ್ಕೆ ಹೇಳಿದರೆ ಸ್ಪಷ್ಟ ಉಚ್ಚಾರದೊಂದಿಗೆ ಅವರು ಮಾತಾಡ್ತಾರೆ. ಇದಕ್ಕೆ ಕಾರಣ ನಮ್ಮ ಕನ್ನಡ ಟೀಚರ್. ನಮ್ಮನ್ನು ಆಳುವ ಮಂತ್ರಿ ಮಹೋದಯರು, ದೊಡ್ಡ ದೊಡ್ಡ ಸ್ವಯಂ ಘೋಷಿತ ನಾಯಕರುಗಳ ಕನ್ನಡ ಮಾತನ್ನು ಕೇಳಲಿಕ್ಕೆ ಅದೆಷ್ಟು ಹಿಂಸೆ ಆಗ್ತದೆ ಅಂತೇಳಿ ನಮಗೆ ಗೊತ್ತು. ಶಾಕಾರ ಇಲ್ಲ, ಹಾಕಾರ ಇಲ್ಲ, ಲಾಕಾರ ಇಲ್ಲ. ಬಟ್ ನಮ್ಮ ಮಕ್ಕಳೆಲ್ಲರೂ ಅದು ಪರ್ಫೆಕ್ಟಾಗಿ ಬಂದಿದೆ. ಅದು ನಿಮ್ಮದೇ. ಜೊತೆಯಲ್ಲಿ ಎಲ್ಲರೂ ಕೂಡ ಲೈಫಲ್ಲಿ ಒಂದು ಸೆಟ್ ಆಗಿದ್ದಾರೆ. ಕಲಾವಿದರಾಗಿ ಆಗಿರಬಹುದು, ಉದ್ಯಮಿಗಳಾಗಿ ಆಗಿರಬಹುದು, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿದ್ದಾರೆ, ಫೈರ್ ಸರ್ವಿಸಲ್ಲಿದ್ದೆ, ಹಾಗೆಯೇ ಅಧ್ಯಾಪಕಿ ಕೂಡ ಇದ್ದಾರೆ ನಮ್ಮ ಜೊತೆ. ಎಲ್ಲ ಸಮಾಜದ ಎಲ್ಲ ಸ್ತರಗಳಲ್ಲಿ ಹೋಗಿ ಅವರು ಸಕ್ಸಸ್ ಆಗಲಿಕ್ಕೆ ಈ ನೀವು ಗುರುಗಳು ನೀಡಿದ ಆ ಶಿಕ್ಷಣ ಮತ್ತು
ನಿಮ್ಮ ಸಂಸ್ಕಾರ, ಶಿಕ್ಷಣ ಎಲ್ಲರೂ ಕೊಡ್ತಾರೆ ಗುರುಗಳೇ, ಆದರೆ ನೀವು ಕಲಿಸಿದ ಆ ಸಂಸ್ಕಾರ ಏನಿದೆಯೋ ಅದನ್ನು ಇವತ್ತಿಗೂ ನಾವೆಲ್ಲ ಮೈಗೂಡಿಸಿಕೊಂಡಿದ್ದೇವೆ. ನೀವು ನಮಗೆ ಹೇಳಿಕೊಟ್ಟದ್ದು ಒಂದು ಉದಾತ್ತವಾದ ಚಿಂತನೆ, ಧರ್ಮ ಬೇಕು, ಎಲ್ರಿಗೂ ಧರ್ಮ, ಆದರೆ ಮಾನವೀಯತೆಯನ್ನು ಮೀರಿದ ಧರ್ಮ ಬೇರೆ ಯಾವುದೂ ಇಲ್ಲ ಅಂತೇಳಿ ಅದನ್ನು ನಾವು ಇವತ್ತಿಗೂ ಉಳಿಸ್ಕೊಂಡಿದ್ದೇವೆ. ನಮ್ಮ ಎಲ್ಲ ಸಹಪಾಠಿಗಳು ಇದನ್ನೆಲ್ಲ ಉಳಿಸ್ಕೊಂಡಿದ್ದೇವೆ. ಹಾಗಾಗಿ ನಾವು ನಿಮಗೆ ಮಾಡುವ ಇದು ಸನ್ಮಾನ ಅಂತ ಖಂಡಿತ ಯಾರು ಕೂಡ ನಮ್ಮ ಸಹಪಾಠಿಗಳು ಕೂಡ ಆ ವರ್ಡ್ ಯೂಸ್ ಮಾಡಬಾರ್ದು. ಗುರುಗಳಿಗೆ ಸನ್ಮಾನ ಮಾಡುವಷ್ಟು ದೊಡ್ಡ ಮಟ್ಟಕ್ಕೆ ನಾವು ಯಾವತ್ತೂ ಮುಟ್ಟಲಿಲ್ಲ. ಇದು ನಾವು ಅವರಿಗೆ ಅರ್ಪಿಸುವ ಗೌರವ ಜೊತೆಗೆ ವಂದನೆ, ಇದು ನಮ್ಮ ಕರ್ತವ್ಯ. ಆ ಮೂಲಕ ನಾವು ಗುರುಗಳಿಗೆ ಅರ್ಪಿಸುವುದಕ್ಕಿಂತ ಜಾಸ್ತಿ ನಾವೇ ಪಡ್ಕೊಳ್ತಾ ಇದ್ದೇವೆ. ಈ ಭಾಗ್ಯವನ್ನು ನಮಗೆ ಕರುಣಿಸಿಕೊಟ್ಟದಕ್ಕೆ ನಾವು ಕರೆದ ಕೂಡಲೇ ಒಪ್ಪಿಕೊಂಡು ನಿಮ್ಮ ಈ ಅಮೂಲ್ಯ ಸಮಯವನ್ನು ಎಲ್ಲ ನಮಗಾಗಿ ಬಿಟ್ಟುಕೊಟ್ಟು ಇಲ್ಲಿ ಬಂದಿದ್ದೀರಿ. ನಿಮಗೆಲ್ಲರಿಗೂ ಇನ್ನೊಮ್ಮೆ ವಂದಿಸುತ್ತಾ ನಾವು ಮಾಡುವ ಗುರುವಂದನೆಯನ್ನು ಚಂದದಿಂದ ಸ್ವೀಕಾರ ಮಾಡಿ, ಅದೇ ರೀತಿಯಾಗಿ ನಮ್ಮ ಗುರುಗಳ ನಂತರ ಈಗ ಏನು ಈ ಗುರು ಪರಂಪರೆಯನ್ನು ನಡೆಸಿಕೊಂಡು ಹೋಗ್ತಾ ಇದ್ದೀರಾ ಮೊಗವೀರ ಶಾಲೆಯಲ್ಲಿ, ಈ ಮೊಗವೀರ ಶಾಲೆ ಇದು ನಮಗೆ ಬರೀ ಶಾಲೆ ಅಲ್ಲ, ಇದೊಂದು ದೇವಾಲಯ. ಮೊದಲು ಇಲ್ಲಿ ಶಾರದಾ ಪೂಜೆ ಎಲ್ಲ ನಡೀತಾ ಇತ್ತು. ನಿಮಗೆ ಕೂಡ ನಾವು ಕೊಡುವಂತಹ ಗೌರವಾರ್ಪಣೆಯನ್ನು ಸ್ವೀಕರಿಸಿ ನಮಗೆ ಆಶೀರ್ವಾದ ಮಾಡಿ, ಹಾಗೆಯೇ ಈ ಮಕ್ಕಳು, ಇಂದಿನ ಮಕ್ಕಳು ಏನು ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಾ, ಕೊನೆಯದಾಗಿ ಒಂದು ದಾಸ ಉಕ್ತಿಯನ್ನು ಹೇಳಿ ಮುಗಿಸ್ತಾ ಇದ್ದೇನೆ. ನರ ಕೊಲ್ಲಲ್ ಹರ ಕಾಯುವನು, ನರ ಕೊಲ್ಲಲ್ ಹರ ಕಾಯುವನು, ಹರ ಕೊಲ್ಲಲ್ ಗುರು ಕಾಯುವನು, ಗುರುವೇ ಮುನಿದರೆ ನಿನ್ನಾರು ಕಾಯುವರು ಮನುಜ ಅಂತ ದಾಸರು ಹೇಳಿದಾರಂತೆ. ಹಾಗಾಗಿ ಈ ಮಾತನ್ನು ನಮ್ಮ ಮಕ್ಕಳು ನೆನಪಿಟ್ಟುಕೊಂಡು ಈ ಗುರು ಶಿಷ್ಯ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗಿ, ಅದೇ ರೀತಿ ನಮ್ಮನ್ನು ಎಲ್ಲರನ್ನು ಒಟ್ಟು ಕೂಡಿಸಲಿಕ್ಕೆ ಇಲ್ಲಿ ಪ್ರಾಸ್ತಾವಿಕವಾಗಿ ನಾನು ಅಧ್ಯಕ್ಷನಾಗಿರ್ಬೋದು, ಆದರೆ ಈ ತಂಡ ಇಲ್ಲದಿದ್ದರೆ ನಾನು ಯಾವ ಅಧ್ಯಕ್ಷ? ಶ್ರೀ ಗುರವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. ಸ್ಥಾವರಂ ಜಂಗಮಂ ವ್ಯಾಪ್ತಂ ಯತ್ಕಿಂಚಿತ್ ಸಚರಾ ಗುರವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. ಧ್ಯಾನಮೂಲಂ ಗುರುರ್ಮೂರ್ತಿಃ, ಪೂಜಾಮೂಲಂ ಗುರುಃ ಪದಂ, ಮಂತ್ರಮೂಲಂ ಗುರುವಂದನೆ ಸಲ್ಲಿಸಿದಂತಹ ನಮ್ಮ ಸಹಪಾಠಿಗಳಿಗೆ ಧನ್ಯವಾದಗಳು. ನಮಃ. ತಸ್ಮೈ ಶ್ರೀ ಗುರವೇ ನಮಃ. ಅಖಂಡ ಮಂಡಲಾಕಾರ ಗುರುವಂದನೆ ಸಲ್ಲಿಸಿದಂತಹ ಸಹಪಾಠಿಗಳಿಗೆ ಧನ್ಯವಾದಗಳು. ಗುರವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. ಸ್ಥಾವರಂ ಜಂಗಮಂ ವ್ಯಾಪ್ತಂ ಯತ್ಕಿಂಚಿತ್ ಸಚರಾಚರಂ ತತ್ಪದಂ ದರ್ಶಿತಂ ಯೇನ. ಧನ್ಯವಾದಗಳು. ಅನೇಕ ಜನ್ಮ ಸಂಪ್ರಾಪ್ತ ಕರ್ಮಬಂಧ ವಿದಾಹಿನೇ, ಆತ್ಮಜ್ಞಾನ ಪ್ರದಾನೇನ. ತಸ್ಮೈ ಶ್ರೀ ಗುರವೇ
तत्त्वमस्यादि लक्ष्यम् एकं नित्यं विमलम् अचलं सर्वदा गया चक्षुरुन्मीलितं येन श्री गुरवे नमः तस्मै श्री तस्मै श्री गुरवे नमः प्रदानेन तस्मै श्री गुरवे नमः तस्मै ಈ ಗುರುಪೂರ್ಣಿಮೆ ನಿಮಿತ್ತ ಈ ವೇದಿಕೆಯನ್ನು 25ನೇ ವರ್ಷದ ಸವಿನೆನಪಿಗಾಗಿ ಮಾರುತಿಯವರು ಕಟ್ಟಿದ್ದಾರೆ. ಅದಕ್ಕಿಂತ ಮೊದಲು ಶಾಲಾ ಹಳೆ ವಿದ್ಯಾರ್ಥಿ ಸಂಘ ಅಂತ ಬಹಳ ದೊಡ್ಡ, ಅಂದರೆ ನಾನು ಈ ಶಾಲೆಗೆ ಬಂದು ಸೇರುವಾಗ ಇಲ್ಲಿ ಯಾವ ವ್ಯವಸ್ಥೆ ಕೂಡ ಇರಲಿಲ್ಲ. ನೀರಿನ ವ್ಯವಸ್ಥೆಯೂ ಇರಲಿಲ್ಲ, ಮಕ್ಕಳು ಕೆಳಗೆ ಕೂತ್ಕೊಂಡು ಓದ್ತಿದ್ರು, ಲೈಟಿನ ವ್ಯವಸ್ಥೆ ಇರಲಿಲ್ಲ, ಫ್ಯಾನಿನ ವ್ಯವಸ್ಥೆ ಇರಲಿಲ್ಲ. ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಟ್ಟವರು ನಮ್ಮ ಶಾಲಾ ಹಳೆ ವಿದ್ಯಾರ್ಥಿ ಸಂಘ. ಹಾಗೆ ನಂತರ 25ನೇ ವರ್ಷಕ್ಕೆ ಈ ವೇದಿಕೆಯನ್ನು ಮಾರುತಿಯವರು ಕಟ್ಟಿದ್ರು. ಅದರಲ್ಲಿ ಮೊದಲು ಆದ ಕಾರ್ಯಕ್ರಮವೇ ಗುರುವಂದನೆ. ಇದು 3ನೆಯ ಗುರುವಂದನೆಯನ್ನು ನಮಗೆ ಕಲಿಸಿದ ಅಧ್ಯಾಪಕರೊಟ್ಟಿಗೆ ಸೇರಿಕೊಂಡು, ನಮ್ಮ ಗುರುಗಳೊಟ್ಟಿಗೆ ಸೇರಿಕೊಂಡು ನಾವು ಇದನ್ನು ಪಡೆಯುತ್ತಾ ಇದ್ದೇವೆ. ಇದು ನಮ್ಮ ಸುದೈವ ಅಂತ, ನೀರು ಬೇಕು ನನಗೆ, ನಮ್ಮ ಸುದೈವ ಅಂತ ನಾನು ಭಾವಿಸ್ತೇನೆ. ನಾನು ಪ್ರಥಮವಾಗಿ ಸ್ಟೆಲ್ಲಾ ಮ್ಯಾರಿಸ್ ಶಾಲೆಯಲ್ಲಿ ಪರ್ಮನೆಂಟಾಗಿ ನನಗೆ ಇರಲಿ ಅಪಾಯಿಂಟ್ಮೆಂಟ್ ಆಯಿತು. ಅದೇ ಸಮಯದಲ್ಲಿ ಪುತ್ತೂರಿನ ಒಂದು ಶಾಲೆಗೆ ಗೌರ್ಮೆಂಟ್ನಲ್ಲಿ ಸಿಲೆಕ್ಟ್ ಆಗಿ ಅದರಲ್ಲಿ ಕೂಡ ಅಪಾಯಿಂಟ್ಮೆಂಟ್ ಆರ್ಡರ್ ಬಂತು ನನಗೆ. ಈ ಶಾಲೆಯಲ್ಲಿ ಕೂಡ ಅದೇ ಸಮಯದಲ್ಲಿ ಒಂದು ಇಂಟರ್ವ್ಯೂಗೆ ಹಾಜರಾಗಿ ಅದರಲ್ಲಿ ನನ್ನನ್ನು ಸಿಲೆಕ್ಟ್ ಮಾಡಿದರು. 3 ಕಡೆಯಲ್ಲಿ ಕೆಲಸ ನನ್ನ ಒಬ್ಬಳನ್ನು ಅರಸಿಕೊಂಡು ಬಂದಿತ್ತು. ನಾನು ನಮ್ಮ ಮನೆಯವರೆಲ್ಲ ಹೇಳಿ, ನೀನು ಎಲ್ಲಿಗೂ ಹೋಗಬೇಡ, ಮಗುವಿನ ಶಾಲೆಯಲ್ಲೇ ಇರು, ಮನೆಯ ಹತ್ತಿರ, ಬಸ್ಸಿಗೆ ಖರ್ಚಿಲ್ಲ, ಅದಕ್ಕೆ ಖರ್ಚಿಲ್ಲ ಅಂತ ಹೇಳಿ ಇಲ್ಲಿಗೆ ನನ್ನನ್ನು ಹಾಕಿದರು. ನಾನು ಇಲ್ಲಿ ಸರ್ವಿಸ್ ಮಾಡಿದೆ. ಇದು ನನ್ನ ಯೋಗ ಅಂತ ಹೇಳ್ತೇನೆ ನಾನು. ಯಾಕಂತ ಹೇಳಿದರೆ, ನನಗೆ ಕಲಿಸಿದ ಎಲ್ಲ ಗುರುಗಳೊಟ್ಟಿಗೆ ಒಂದು ಸೇವೆ ಮಾಡುವಂತಹ ಒಂದು ಅವಕಾಶ ನನಗೆ ಬಂದಿತ್ತು. ನನಗೆ ಪ್ರಥಮವಾಗಿ ನಾನು ಶಾಲೆಗೆ ಬಂದಾಗ ಕುഞ്ഞಪ್ಪ ಮಾಸ್ಟರ್ HM ಆಗಿದ್ದರು. ಆಗ ವಿಶಾಲ ಟೀಚರ್ ಲೆಕ್ಕಪಾಠ ಮಾಡ್ತಿದ್ರು, ಕನ್ನಡ ಪಾಠ ಮಾಡ್ತಿದ್ರು. ನಾನು ಬಂದ ಕೂಡಲೇ ವಿಶಾಲ ಟೀಚರ್ ಮೊದಲೇ ಕುഞ്ഞಪ್ಪ ಮಾಸ್ಟರ್ ಹತ್ರ ಮಾತಾಡಿ, ನನಗೆ ಲೆಕ್ಕಪಾಠ ಆದೀತು, ನನಗೆ ಕನ್ನಡವನ್ನು ಅವರಳಿ ಜಾನಕಿಗೆ ಕೊಡಿ ಅಂತ ಹೇಳಿ ನಮ್ಮನ್ನಿಬ್ಬರನ್ನು ಕರೆಸಿ ಅವರು ಹೇಳಿದರು. ಆಗ ನನಗೆ ಎಂತ ಮಾಡಲಿಕ್ಕಾಗ, ನಾನು ಹೊಸಬಳು, ಇವರಿಗೆ ಅಲ್ಲಿ 1-2 ವರ್ಷ ಸರ್ವಿಸ್ ಆಗಿದೆ. ಅದರಲ್ಲಿ ಆಗದ ಕನ್ನಡ ಪಾಠ ಅಂತ ಹೇಳಿದರೆ ಬಹಳ ಕಷ್ಟ ಇತ್ತು. ಅದು ಪಂಪ ಭಾರತದಿಂದ ಚಂದ್ರಮತಿಯ ಪ್ರಲಾಪ, ಕರ್ಣನ ನಿರ್ಧಾರ, ಭರತನ ಭ್ರಾತೃಪ್ರೇಮ, ಪಂಪನ ದೇಶಪ್ರೇಮ, ಹೀಗೆ ಹಳೆಗನ್ನಡದ ಪದ್ಯಗಳೆಲ್ಲ ನನಗೆ ಟ್ರೈನಿಂಗ್ ಆಗಿ ಬಂದ ಕೂಡಲೇ ಅದನ್ನು ಅರಗಿಸಿಕೊಳ್ಳಲಿಕ್ಕೆ ತುಂಬ ಕಷ್ಟ ಇತ್ತು. ಆಗ ನಾನು ನನ್ನ ಗುರುಗಳಾದ, ಈಗ ದಿವಂಗತರಾಗಿದ್ದಾರೆ ನಮ್ಮ ಗೋಪಾಲ್ ಕೃಷ್ಣ ಸುವರ್ಣರು, ನನ್ನನ್ನು ಬೋಳೂರಿಗೆ ಬರಮಾಡಿಸಿ, ನೀನು ಏನು ಹೆದರಬೇಡ, ಅದರಲ್ಲಿ ಸ್ವಲ್ಪ ಪಾಠ ಹೆಚ್ಚಿಗುಂಟು ಹೌದು, ಆದರೆ ನಿನ್ನ ಜ್ಞಾನ ಒಳ್ಳೆಯದಾಗ್ತದೆ ಅಂತ ಹೇಳಿ ನನಗೆ ಯಾವ ರೀತಿ ಅದನ್ನು ಮಾಡಬೇಕಂತ ಕಲಿಸಿಕೊಟ್ಟರು. ಅವರನ್ನು ನಾನು ಈ ಸಂದರ್ಭದಲ್ಲಿ ಅವರಿಗೆ ನಾನು ನಮನವನ್ನು ಸಲ್ಲಿಸ್ತಿದ್ದೇನೆ. ನಿಜವಾಗಿ ನನಗೆ ಕಷ್ಟಕರ ಆಗಿ ನಾನು ಅದನ್ನು ಬಿಡ್ತಿದ್ರೆ
ಇಂದು ನಾನು ಈ ವೇದಿಕೆಯಲ್ಲಿ ನನ್ನನ್ನು ಒಂದು ಒಳ್ಳೆಯ ಟೀಚರ್ ಅಂತ ಮಕ್ಕಳು ಗುರುತಿಸ್ತಿರಲಿಲ್ಲ, ನನಗೆ ಒಂದು ಒಳ್ಳೆಯ ಪಾಠ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಯಾಕಂತ ಹೇಳಿದರೆ ಆ ಕಷ್ಟದ ಪಾಠಗಳನ್ನು ನಾನು ಮನೆಯಲ್ಲಿ ರಾತ್ರಿ ತನಕ ಕೂತ್ಕೊಂಡು ಮಕ್ಕಳಿಗೊಂದು ಒಳ್ಳೆಯದು ಅರ್ಥ ಆಗಬೇಕು, ನಾನೊಂದು ಒಳ್ಳೆಯ ಟೀಚರ್ ಆಗಬೇಕು, ನನಗೆ ಅರ್ಥ ಆಗದಿದ್ದರೆ ನಾನು ಮಕ್ಕಳಿಗೆಂತ ಜ್ಞಾನ ಕೊಡ್ತೇನಂತ ಅದಕ್ಕೆ ಬೇಕಾದ ಸಂಬಂಧಪಟ್ಟ ಪುಸ್ತಕಗಳನ್ನೆಲ್ಲ ಓದಿ ನಾನು ಅದನ್ನು ಒಂದು ಕರಗತ ಮಾಡಿಕೊಂಡೆ. ಅಷ್ಟೇ ಅಲ್ಲ, ನಮ್ಮ ಗುರುಗಳಿದ್ರು, ಮೋಹನ್ ಮಾಸ್ಟ್ರು, ಸೀತಮ್ಮ ಟೀಚರು, ಗಿರಿಜಾ ಟೀಚರು, ಅವರು ತುಂಬ ಜ್ಞಾನವಂತರು. ನನಗೆ ಗೊತ್ತಿಲ್ಲದನ್ನೆಲ್ಲ ಅವರ ಹತ್ರ ಕೇಳಿ ನಾನು ದಿನಾಲೂ ಅಂದರೆ ಯಾವುದರಲ್ಲಿ ಈ ವಿಷಯ ಸಿಗ್ತದೆ, ನನ್ನ ಮಕ್ಕಳಿಗೆ ಯಾವ ರೀತಿಯಲ್ಲಿ ಪಾಠ ಮಾಡ್ಬೋದಂತ ಅದನ್ನೆಲ್ಲ ನಾನು ಅವರ ಹತ್ರ ಕೇಳಿ ನಾನು ಈ ಮಟ್ಟಕ್ಕೆ ಬಂದು ನಿಂತಿದ್ದೇನೆ. ನನ್ನ ಈ ಯಶಸ್ಸು ನನ್ನ ಎಲ್ಲ ಗುರುಗಳಿಗೆ ನಾನು ಇದನ್ನು ಅರ್ಪಿಸ್ತಿದ್ದೇನೆ. ಇನ್ನು ಶಾಲೆಯಲ್ಲಿ ಮಕ್ಕಳು ಎಷ್ಟು ಮುಗ್ಧರಂತ ಹೇಳಿದರೆ, ಒಮ್ಮೆ ನನಗೆ ಶಾಲೆಗೆ ಬಂದರೆ ಮನೆ ನೆನಪಾಗುವುದಿಲ್ಲ, ಮನೆಯಲ್ಲಿದ್ದರೆ ಶಾಲೆಯ ನೆನಪಾಗ್ತದೆ. ಒಮ್ಮೆ ಒಂದು ಹುಡುಗ ಯಾವಾಗಲೂ ಕಾಪಿ ಬರೆಯೋದಿಲ್ಲವ, ದಿನಾಲು ಪೆಟ್ಟು ಕೊಟ್ಟು ಕೊಟ್ಟು ಸಾಕಾಯ್ತು, ಅಂಗೈಗೊಂದೊಂದು ಪೆಟ್ಟು ಕೊಡೋದು. ಆಗ ಏನು ಮಾಡಿದೆ, ಇವನಿಗೆ ಎಷ್ಟು ಪೆಟ್ಟು ಕೊಡೋದು ಇನ್ನು ಅಂತ ಹೇಳಿ, ಹೋಗ ಅಲ್ಲಿ ಎಂಕ ಪಂಡಿತರ ಅಂಗಡಿಯಲ್ಲಿ ನೆನಪು ಸಿಗ್ತದೆ, ನೆನಪಿಲ್ಲ ಅಂತ ಹೇಳುದವ, ನೆನಪು ಸಿಗ್ತದೆ, ನೆನಪು ಹಿಡ್ಕೊಂಡು ಬಾ ಅಂತ ಪರ್ಸ್ ತೆಗೆದು ಒಂದು 8 ಆಣೆ ಕೊಟ್ಟೆ. ಓಡಿದ, ಓಡಿ ಅಷ್ಟೇ ಓಡಿದಷ್ಟು ವೇಗದಲ್ಲಿ ವಾಪಸ್ ಬಂದ. ಏನು ಅಂತ ಕೇಳಿದೆ ನಾನು, ಭರಣಿ ತರಲಿಕ್ಕೆ ಹೇಳಿದರು ಅಂತ. ಆಗ ಉಳಿದವರೆಲ್ಲ ನೆಗಾಡಿದ್ರು. ಅವನಿಗೆ ಮತ್ತೂ ಕೂಡ ಅರ್ಥ ಆಗೋದಿಲ್ಲ. ಅಲ್ಲ, ಮಕ್ಕಳಲ್ಲಿ ಒಂದು ಎಂಥ ಮುಗ್ಧತೆ ಇದೆ, ಆ ಮುಗ್ಧತೆಯೇ ನಮಗೆ ಕೂಡ ಬರ್ತದೆ. ಅಷ್ಟು ಒಂದು ಮುಗ್ಧ ಮಕ್ಕಳೊಟ್ಟಿಗೆ ಒಂದು ವ್ಯವಹಾರ ಮಾಡೋದಂತ ಹೇಳಿದರೆ ನಿಜವಾಗಿ ಅದರಷ್ಟು ಆನಂದದ ಸಂಗತಿ ಆ ಮಕ್ಕಳು ದೊಡ್ಡದಾಗುವುದೇ ಬೇಡ, ಅವರು ಹಾಗೆಯೇ ಇರಲಿ ಅಂತ ನಮಗೆ ಆಗ್ತದೆ. ಇನ್ನೊಮ್ಮೆ 7ನೇ ತರಗತಿಯ ಪರೀಕ್ಷೆಯಲ್ಲಿ ನಮ್ಮ 2000ನೇ ಇಸವಿಯಲ್ಲಿ ಶಾಲಾ ಇತಿಹಾಸದಲ್ಲೇ ಒಂದು ದಾಖಲೆ ಆಯಿತು. ನಾನು ಎಚ್ಚಮಾಗಿದ್ದಾಗ, ಅಂದರೆ ಅದು 7ನೇ ತರಗತಿಯ ಪರೀಕ್ಷೆಯಲ್ಲಿ ನಮ್ಮ ಎಲ್ಲ ಅಧ್ಯಾಪಕರ ಒಂದು ಪ್ರಯತ್ನದಿಂದ 100ಕ್ಕೆ 100 ಫಲಿತಾಂಶ ಬಂತು. 2ನೇ ವರ್ಷವೂ ಬಂತು. 3ನೇ ವರ್ಷ ಒಂದು ಹುಡುಗ ಫೇಲ್ ಆದ. ಆಗ ನಾನು ಏನು ಮಾಡಿದೆ, ಪುನಃ ಪೇಪರ್ನಲ್ಲಿ ಬಂತು ಫೇಲ್ ಆದ ಮಕ್ಕಳನ್ನು ರೀಪರೀಕ್ಷೆಗೆ ಕೂತ್ಕೊಳಿಸ್ಬೇಕಂತ. ಹಾಗೆ ಅವನ ಮನೆಯಲ್ಲಿ ಕೇಳದೆ ಅವನ ಹತ್ರ ಕೇಳಿದೆ, ನಾನು ಹಣವನ್ನು ಕಟ್ಟಿಬಿಟ್ಟೆ. ಇವನನ್ನು ಹೇಗಾದರೂ ಮಾಡಿ ಕಟ್ಟಿಸ್ಬೋದಂತ. ಆದರೆ ಆ ಹುಡುಗ ಬರಲೇ ಇಲ್ಲ. ಅವನ ಅಣ್ಣನಿಗೆ ಹೇಳಿ ಕಳಿಸಿದೆ. ಅಣ್ಣ ಬಂದು ಅವನ ಹತ್ರ ನಾನು ಮಾತಾಡೋದು, ಅವನು ಹೋಗಿ ಮನೆಯಲ್ಲಿ ತಾಯಿ ಹತ್ರ ಜಗಳ ಮಾಡೋದು. ಹೀಗೆ ತಾಯಿಗೆ ಮತ್ತು ಅಣ್ಣನಿಗೆ ಜಗಳ, ಈ ಹುಡುಗ ಮಾತಾಡೋದಿಲ್ಲ ಹೇಳಿ. ಮತ್ತು ನಮ್ಮ ಟೀಚರ್ನವರು ಹೋದರು, ಅವರಿಗೂ ಬರಲಿಲ್ಲ. ಕೊನೆಗೆ ನಾನೇ ಹೋದೆ. ಹೋಗುವಾಗ ಇವರಿಬ್ಬರ ಜಗಳದಲ್ಲಿ ಆ ಹುಡುಗನಿಗೆ ಒಂದು ಪೆಟ್ಟು ಕೊಟ್ಟಿದ್ದಾರೆ ಮನೆಯವರು. ಕಣ್ಣ ಹತ್ತಿರ ಬಾವು, ಇಲ್ಲಿ ಗಾಯ, ಬೆನ್ನಿನ ಹತ್ತಿರ ಬಾವು, ಇಲ್ಲಿ ಕೆಂಪು, ತಲೆಯಲ್ಲಿ ದೊಡ್ಡ ಬಾವು, ಹೀಗೆಲ್ಲ. ನನಗೆ ಆ ಹುಡುಗನನ್ನು ನೋಡಿ ಶಾಕ್ ಆಯಿತು. ಅಯ್ಯೋ ದೇವರೇ ಅಂತ ನಾನು ಏನೂ ಮಾತಾಡಿದೆ, ನಾನು ಸುಮ್ಮನೆ ನಿಂತೆ. ಆಗ ಅವನ ತಾಯಿ ಬಂದಿಯಾ, ಬಾ ನಿನ್ನನ್ನು ಈಗಲೇ ಹಿಡಿದು ಪೊಲೀಸಿಗೆ ಕೊಡ್ತೇನೆ ನಾನು. ಯಾಕಂತ ಹೇಳಿದರೆ ನಿನ್ನಿಂದಾಗಿ ನನ್ನ ಮಗ ಸಾಯ್ತಿದ್ದ, ನಿನಗೆ ಏನು ಅವನು ಕಲಿಯದಿದ್ದರೆ ಅವನು ಗುಜಿರಿ ಹೆಕ್ತಾನೆ, ಅವನು ಕಲಿಯೋದಿಲ್ಲ, ಅವನ ತಲೆಗೆ ಹೋಗೋದಿಲ್ಲ, ನಿನಗೆ ಯಾಕೆ ಅವನನ್ನು ಶಾಲೆಗೆ ಬರೆಸಬೇಕು ಅಂತ ನನಗೆ ಜೋರು ಮಾಡಿದರು. ನನಗೆ ಮಾತೇ ಬರಲಿಲ್ಲ. ಅಲ್ಲಿ ಬಾರದೆ ನಾನು ಸುಮ್ಮನೆ ನಿಲ್ಲುವಾಗ ಈ ಹುಡುಗ ನಿಜವಾಗಿ ಮುಖದ ಗುರುತು ಕೂಡ ಸಿಗೋದಿಲ್ಲ, ಆ ರೀತಿಯ ಪೆಟ್ಟು ತಿಂದಿದ್ದಾನೆ ಅವನಲ್ಲಿ. ಅಂಗಿಯೆಲ್ಲ ಹಾಕಿ ಚೀಲ ಎಲ್ಲ ಸಿಕ್ಕಿಸಿಕೊಂಡು ನನ್ನ ಹತ್ತಿರ ಬಂದು ನಿಂತ. ನಾನು ಅವನನ್ನು ಹಿಡಿದುಕೊಂಡು ಓಡಿಕೊಂಡು ಬಂದೆ. ಅವರ ಹತ್ರ ಮಾತಾಡಲಿಕ್ಕೆ ಹೋಗಲಿಲ್ಲ. ಬಂದು ನಮ್ಮ 2 ಟೀಚರ್ನವರನ್ನು ಶಾಲೆಯಲ್ಲಿ ಕೂತ್ಕೊಳಿಸಿ, ಆಫೀಸ್ಗಳಲ್ಲಿ ಕೂತ್ಕೊಳಿಸಿ ಅವನು ಫೇಲ್ ಆದ ಪಾಠದಲ್ಲಿ ಅವನಿಗೆ ಟ್ಯೂಷನ್ ಕೊಡಿಸಿದೆ. ಪರೀಕ್ಷೆ ಒಂದು ವಾರದ ನಂತರ ಪರೀಕ್ಷೆಗೆ ಬರ್ತಾನಿಲ್ಲ ಅಂತ ಕೂಡ ನನಗೆ ಧೈರ್ಯ ಇಲ್ಲ. ನಮ್ಮ ಮದಪ್ಪ ಮಾಸ್ಟರ್ ಇದ್ದಾರೆ, ಅವರನ್ನು ಹೇಳಿದೆ, ಮಾಸ್ಟರ್ ನೀವೆಲ್ಲಿ ನಿಲ್ಲಿ, ನಾನು 8 ಗಂಟೆಗೆ ಹೋಗಿ ಆ ಹುಡುಗನನ್ನು ಕರ್ಕೊಂಡು ಬರ್ತೇನೆ, ನೀವು ಹೋಗಿ ಅವನನ್ನು ಪರೀಕ್ಷೆ ಬರೆಸಿ ಮತ್ತೆ ಅವನನ್ನು ಮನೆಯಲ್ಲಿ ಬಿಡಿ ಅಂತ ಹೇಳಿದೆ. ಅವರು ಹಾಗೆ ಮಾಡಿದ್ದು. 2 ದಿವಸದ ಪರೀಕ್ಷೆ ಕೂಡ ಆಯಿತು. ಹುಡುಗ ಪಾಸಾದಾಗ ನಾನು ಪುನಃ ಅವರ ಮನೆಗೆ ಹೋಗಿ ಅವನ ತಾಯಿ ಹೋಗುವ ಅಂತ ಹೇಳಿದೆ ನಾನು. ಎಲ್ಲಿಗೆ? ಪೊಲೀಸ್ ಸ್ಟೇಷನ್ಗೆ. ನೀವು ನನ್ನನ್ನು ಪೊಲೀಸರಿಗೆ ಹಿಡಿದು ಕೊಡ್ತೇನೆ ಅಂತ ಹೇಳಿದಿರಲ್ಲ, ದೂರು ಕೊಡ್ತೇನೆ ಅಂತ. ಹೋಗುವ.
ಆಗ ಅವರು ನಗಾಡಿ ಒಂದು 100 ರೂಪಾಯಿಯ ನೋಟನ್ನು ತಂದು ನನ್ನ ಕೈಯೊಳಗೆ ತುರುಕಿಸಿಟ್ರು. ನಾನು ಹೇಳಿದ್ದು ಇದು ಯಾಕೆ? ಅದು ನಿಮಗೆ ಚಹಾ ಕುಡಿಲಿಕ್ಕೆ. ಆಗ ನಾನು ಹೇಳಿದೆ, ನನಗೆ ನಿಮ್ಮ ಚಹಾ ಬೇಡ, ನೀವು ಹಾಗೆ ನಿಮಗೆ ಕೊಡಲಿಕ್ಕೆ ಮನಸ್ಸಿದ್ದರೆ ನಮ್ಮ ಶಾಲೆಯಲ್ಲಿ ಎಲ್ಲ ಟೀಚರ್ಸ್ ಕಷ್ಟಪಟ್ಟಿದ್ದಾರೆ, ಅವರಿಗೆ ಬಂದೊಂದು ಸ್ವೀಟ್ ಕೇಳಿ, ನಿಮ್ಮ ಹಣದಾಸೆಗೆ ನಾನು ಅವನನ್ನು ಕರ್ಕೊಂಡು ಬಂದದಲ್ಲ ಅಂತ ಅವರಿಗೆ ಹೇಳಿ ಬಂದೆ. ಆ ಹುಡುಗ SLC ಮಾಡಿದ, PUCಗೆ ಹೋದ, ಈಗ ಫಾರಿನ್ನಲ್ಲಿ ದುಡಿತಾ ಇದ್ದಾನೆ. ಇದನ್ನೆಲ್ಲ ನೋಡುವಾಗ ನಮ್ಮ ಒಂದು ಕೆಲಸ ಒಬ್ಬರ ಜೀವನವನ್ನು ರೂಪಿಸುವಲ್ಲಿ ಎಷ್ಟೊಂದು ಬದಲಾವಣೆ ಮಾಡ್ತದೆ. ಅಂದರೆ ಅಧ್ಯಾಪಕರಿಗೆ ಕೂಡ ಮಕ್ಕಳ ಮೇಲೆ ಅಷ್ಟೇ ಕಾಳಜಿ ಇರಬೇಕು. ಮಕ್ಕಳಿಗೂ ನಾನು ಜೋರು ಪಾಠ ಅಂತ ಹೇಳಿದರೆ ನಾನು ಅಷ್ಟೇ ಕಷ್ಟಪಟ್ಟು ಪಾಠ ಮಾಡ್ತೇನೆ. ನನಗೆ ಕುಂಜಪ್ಪ ಅಷ್ಟು ಹೇಳಿದ್ದಾರೆ, ಜಾನಕಿ ನೀನು ಪಾಠ ಮಾಡುವಾಗ 40 ಮಕ್ಕಳ 80 ಕಣ್ಣುಗಳು ನಿನ್ನ 2 ಕಣ್ಣುಗಳೊಳಗೆ ಇರಬೇಕು. ಅದು ನಾನು ಯಾವಾಗಲೂ ನೆನಪಿಟ್ಟುಕೊಳ್ತೇನೆ ಆ ಮಾತನ್ನು ನಾನು. ಅಂದರೆ ನೀನು ಸ್ಟ್ರಿಕ್ಟಾಗಿ, ಮಕ್ಕಳೆಲ್ಲ ಜೋರಿದ್ರಾಗ, ಈಗಿನ ಹಾಗೆ ಅಲ್ಲ. ನನಗಿಂತ ಎತ್ತರದ ಮಕ್ಕಳು, ಅವರಿಗೊಂದು ಪೆಟ್ಟು ಕೊಡಿ, ಇವಾಗ ನನ್ನ ಕೈ ಅವರ ಹಿಂದೆ ಹೋಗ್ತಿತ್ತು, ಹೀಗೆ ತಿರುಗಿಸಿ ಬಿಡ್ತಿದ್ರು ಅವರು. ಆ ರೀತಿ ಆ ಒಂದು ಸನ್ನಿವೇಶ ಆಗಿತ್ತು. ಆದರೆ ಇವತ್ತು ನಮ್ಮ 83, 84ನೇ ಬ್ಯಾಚಿನವರು ಮಾಡಿದಂತಹ ಈ ಒಂದು ಕಾರ್ಯಕ್ರಮ, ಇದನ್ನು ವರ್ಣಿಸಲಿಕ್ಕೆ ನನ್ನ ಹತ್ರ ಪದವೇ ಇಲ್ಲ. ಒಂದು ಅಮೋಘವಾದ, ಅನನ್ಯವಾದ, ಅವರ್ಣನೀಯವಾದ, ಸ್ಮರಣೀಯವಾದ ಈ ಒಂದು ಕಾರ್ಯಕ್ರಮ ನಿಜವಾಗಿ ಎಲ್ಲ ಉಪಾಧ್ಯಾಯರ ಮನಸ್ಸಿಗೆ ಬಹಳ ನಾಟಿದೆ. ಇದರ ಮುಂದೆ ಸರಕಾರ ಕೊಡುವ ಯಾವ ಪ್ರಶಸ್ತಿಗಳು ನಮಗೆ ದೊಡ್ಡದಲ್ಲ. ಇದುವೇ ನಮಗೆ ರಾಷ್ಟ್ರ ಪ್ರಶಸ್ತಿಗಿಂತ ಅಥವಾ ಬೇರೆ ಪ್ರಶಸ್ತಿಗಿಂತ ಬಹಳ ದೊಡ್ಡದು ಅಂತ ಹೇಳಿ, ನಾವು ಶಿಕ್ಷಣ ಅಂತ ಹೇಳಿದರೆ ಮಕ್ಕಳಿಗೆ ನೋಡಿ, ತಂದೆ ತಾಯಿಗಳಿಗೊಂದು ಇರ್ತದೆ, ನನ್ನ ಮಗ ಡಾಕ್ಟರ್ ಆಗಬೇಕು, ನನ್ನ ಮಗ ಇಂಜಿನಿಯರ್ ಆಗಬೇಕು. ಆದರೆ ಆ ಮಗುವಿಗೆ ಯಾವುದರಲ್ಲಿ ಒಲವು ಇದೆ ಅದನ್ನು ನಾವು ಕಂಡುಕೊಳ್ಬೇಕು. ಅವನಿಗಿಷ್ಟ ಇದ್ದ ಪಾಠದಲ್ಲೇ ನಾವು ಅವನನ್ನು ಮುಂದುವರಿಯಲಿಕ್ಕೆ ಬಿಡಬೇಕು. ಅದು ಗಣಿತವೇ ಆಗಲಿ, ವಿಜ್ಞಾನವೇ ಆಗಲಿ, ಸಾಹಿತ್ಯವೇ ಆಗಲಿ, ವಾಣಿಜ್ಯವೇ ಆಗಲಿ. ಆದರೆ ಶಿಕ್ಷಣದ ಉದ್ದೇಶ ಆತ್ಮಸ್ಥೈರ್ಯದಿಂದ ಮುನ್ನುಗ್ಗುವ ಮತ್ತು ಸತ್ಯವನ್ನು ಶೋಧಿಸುವ ಒಂದು ಗುಣ ಆ ಶಿಕ್ಷಣದಲ್ಲಿ ಬರಬೇಕು. ಆ ಶಿಕ್ಷಣ ಇಂದು ನಮ್ಮ ಮಕ್ಕಳಲ್ಲಿ ಸಾರ್ಥಕಗೊಂಡಿದೆ. ಸಮಾಜಕ್ಕೆ ನಾವು ಇಂಥ ಮಕ್ಕಳನ್ನು ಕೊಡಬೇಕು. ಆದ್ದರಿಂದ ನಮ್ಮ ಮನಸ್ಸು ತುಂಬಿ ಬಂದಿದೆ. ಗುರುಗಳನ್ನು ಮೀರಿಸುವ ಶಿಷ್ಯರೀಗ ನೀವಾಗಿ. ಶಾಲೆಗೆ 57ನೇ ಇಸವಿಯಲ್ಲಿ ಸೇರಿದೆ. ಆ ಸಮಯದಲ್ಲಿ ಶೇಷಪ್ಪ ಪುತ್ರನವರು ಕರೆಸ್ಪಾಂಡೆಂಟರಾಗಿದ್ದರು. ಮತ್ತು ಗೋಪಾಲಕೃಷ್ಣ ಸುವರ್ಣರು ಮುಖ್ಯೋಪಾಧ್ಯಾಯರಾಗಿದ್ದರು. ನಾನು ಬಂದ ಕೂಡಲೇ ನನ್ನನ್ನು ಸುವರ್ಣರು ನೀವು 5ನೇ ಕ್ಲಾಸಿಗೆ ಹೋಗಿ ಪಾಠ ಮಾಡಿ ಅಂತ ಹೇಳಿದರು. ಆಯಿತು ಹೇಳಿದೆ. ಒಂದು ಹೇಳಿದರು, ಹೋಗುವಾಗ ಇಲ್ಲಿ ಐಕ್ಯ ನಾರಾಯಣರಾವ್ ಮಾಸ್ಟರ್ ಇದ್ದರು, ಅವರ ಸ್ಥಾನ ನನಗೆ ಸಿಕ್ಕಿದ್ದು. ಅಲ್ಲಿ ಹೋಗುವಾಗ ನೀವು ಸ್ವಲ್ಪ ಜಾಗ್ರತೆ ಮಾಡಬೇಕು, ಅಲ್ಲಿ ಒಬ್ಬ ಹುಡುಗ ಇದ್ದಾನೆ, ಅವನು ಸ್ವಲ್ಪ ಪೋಖ್ರಿ, ಅವನು ಐಕ್ಯ ಮಾಸ್ಟರ್ ಕೈಗೆ ಕಚ್ಚಿ ತುಂಬ ರಂಬಾಟ ಮಾಡಿದ್ದಾನೆ, ನೀವು ಅಲ್ಲಿ ಹೋಗಿ ಸ್ವಲ್ಪ ಜಾಗ್ರತೆ ಮಾಡಿ ಅಂತ. ಆಗಿನ ಮಕ್ಕಳೆಲ್ಲ ತುಂಬ ದೊಡ್ಡವರು. ನಾನು ಹೋದ ಕೂಡಲೇ ಅವರು ಹೇಳಿದ ಹಾಗೆ ಯಾರು ಅಂತ ಹುಡುಗ ಹೆಸರೇ ಇರಲಿಲ್ಲ. ಅವರು ಹೇಳಿದ ಕೂಡಲೇ ಈ ಹುಡುಗ ಅವನ ತುಂಟಾಟಕ್ಕೆ ಶುರು ಮಾಡಿದ, ಪಾಠ ಮಾಡಲಿಕ್ಕಾಗಲಿಲ್ಲ. ಆಗ ನಾನು ಹೇಳಿದೆ, ಆಗ ಬೆಂಚ್ ಮೇಲೆ ನಿಲ್ಲುವಂಥ ಒಂದು ಅಭ್ಯಾಸ, ಬೆಂಚ್ ಮೇಲೆ ನಿಲ್ಲು ಅಂತ ಹೇಳಿದೆ. ಶುರುವಿಗೆ ನಿಲ್ಲಿಲ್ಲ, ಮತ್ತು ನಿಲ್ಲಲಿಕ್ಕೆ ಕೇಳಲಿಲ್ಲ. ಮತ್ತು ಒಂದು ಆಫೀಸ್ ರೂಮಿನಿಂದ ಒಂದು ಬೆತ್ತ ತಂದು ಕಾಲಿಗೆ 2 ಪೆಟ್ಟು ಕೊಟ್ಟೆ. ನಿಂತ. ನಾನು ಇವನನ್ನು ಇನ್ನು ಹೆಚ್ಚು ಹೊತ್ತು ನಿಲ್ಲಿಸಿದ್ರೆ ನನಗೆ ಅಪಾಯ ಅಂತ ನಿಂತ ಕೂಡಲೇ ಕೆಳಗೆ ಇಳಿಸಿದೆ. ನಾನು ಯಾಕೆ ಹೇಳ್ತೇನೆಂದರೆ, ನಾವು ಅಧ್ಯಾಪಕ ತರಬೇತಿ ಹೊಂದುವಾಗ ಮಕ್ಕಳ ಮನಃಶಾಸ್ತ್ರ ಅಂತ ಒಂದು ಸಬ್ಜೆಕ್ಟ್ ನಮಗೆ ಉಂಟು, ಯಾರ್ಯಾರ ಮಕ್ಕಳು ಹೇಗೆ ಅಂತ. ಆದರೆ ಆ ಹುಡುಗ ಅಂದಿನಿಂದ ಇಂದಿನವರೆಗೆ ನನ್ನ ಮೇಲೆ ಒಂದು ಅಗಾಧವಾದ, ನಮ್ಮ ದೊಡ್ಡ ರೀತಿಯ ಒಂದು ಗುರುಭಾವನೆ ಮತ್ತು ಇವತ್ತಿನವರೆಗೆ
ನನ್ನ ಹತ್ರ ಆತ್ಮೀಯವಾಗಿ ಸ್ವಲ್ಪ ಸಂಗೀತಗಾರ ಕೂಡ ಹೌದು, ಉತ್ತರಾದಿ ಸಂಗೀತದಲ್ಲಿ ಜೂನಿಯರ್ ಪರೀಕ್ಷೆ ಆಗಿದೆ. ಆ ಕಲಾವಂತಿಕೆ ಒಂದು ಇದು ಮತ್ತು ಏನೋ ನನ್ನನ್ನು ನೋಡಿದ ಆಗ ಅವನಿಗೆ ಈಗಲೂ ಭಯಂಕರ ಗುರುಭಕ್ತಿ. ಹಾಗೆ ಅವನು ಮತ್ತು ವಿದೇಶಕ್ಕೆ ಹೋಗಿದ್ದಾನೆ ಕಾಣಬೇಕು. ಆ ಕಾಲದಲ್ಲಿ ನನಗೊಂದು ರೇಡಿಯೋ ಕಳಿಸಿದ. ಆಮೇಲೆ ಇಲ್ಲಿ ನಮ್ಮ ಶಾಲೆಯ ವಾರ್ಷಿಕೋತ್ಸವ ಆಗುವಾಗ ಅವನ ಹೆಂಡತಿಯ ಮುಖಾಂತರ ನನಗೆ ನೆನಪಿಲ್ಲ, ಕವರಿನಲ್ಲಿ ಎಷ್ಟು ಹಣವನ್ನು ಕಳಿಸಿ ನನಗೆ ಕೊಡಿಸಿದ. ಇಷ್ಟೆಲ್ಲ ಈಗಲೂ ನಮ್ಮ ಯಾವ ಕಾರ್ಯಕ್ರಮ ಆದರೂ ಅವನು ಪುರಭವನಕ್ಕೆ ಎಲ್ಲಿಯಾದರೂ ಬರ್ತಾನೆ. ಮತ್ತು ಇವತ್ತು ಕೂಡ ಅದು ಯಾರಂತ ಹೇಳಿದರೆ ನನ್ನ ಪ್ರೀತಿಯ ಬಾಬು ಸುವರ್ಣ. ಯಾಕಂತೇಳಿದರೆ ನನಗೂ ಹಾಗೆ, ನನಗೆ ಮಕ್ಕಳು ಉಪದ್ರ ಮಾಡಿದರೆ ಅವರ ಮೇಲೆ ಪ್ರೀತಿ ಹೆಚ್ಚು. ಇನ್ನೊಂದು ಉದಾಹರಣೆ ಅಂದರೆ, ಒಬ್ಬ ಮುಸ್ಲಿಂ ಹುಡುಗ, ಅವರಿಗೆ ಇಲ್ಲಿ ಒಂದು ಅಂಗಡಿ ಇತ್ತು. ಅವನು ಬೆಳಿಗ್ಗೆ ಈ ಹುಡುಗರಿಗೆ ಔಟಿಗೆ ಬಿಟ್ಟಾಗ ಮಕ್ಕಳು ಹೊಡೆದಾಡಿಕೊಂಡಿದ್ದಾರೆ. ಆಗ ನಮ್ಮ ಜೈವಚಿತ್ರ ಮುಖ್ಯೋಪಾಧ್ಯಾಯನೇ ಆಗಿದ್ದರು. ಆಗ ಅವರು ಹೊಡಿತಾರೆ ಕಾಲಿನ ಕೆಳಗೆ. ಅವರು ಕಾಲಿಗೆ ಪೆಟ್ಟು ಕೊಟ್ಟು ಜಗಳ ಸರಿ ಮಾಡಿದರು. ಅವನು ಮನೆಗೆ ಹೋಗಿ ಮಧ್ಯಾಹ್ನ ಬರುವಾಗ ಕಾಲಿಗೆ ಒಂದು ಬ್ಯಾಂಡೇಜ್ ಕಟ್ಟಿಕೊಂಡು ಬಂದಿದ್ದಾನೆ. ಅವನ ತಾಯಿ ಗೇಟ್ನ ಹತ್ರ ನಿಂತು ಇದ್ದ ಅಧ್ಯಾಪಕರಿಗೆ ಬೇಕಾದಷ್ಟು ಬೈದು ಅಲ್ಲಿ ನಿಂತಿದ್ದಾರೆ. ಅಷ್ಟೊತ್ತಿಗೆ ಮಧ್ಯಾಹ್ನದ ಹೊತ್ತು. ನಾವೆಲ್ಲ ಹೌದಪ್ಪ, ಹೀಗೆ ಒಂದು ಹೊಡೆದು ಪೆಟ್ಟು ಬಿದ್ದ, ಟೀಚರ್ ಹೀಗೆ ಹೊಡಿಬೋದಿತ್ತ ಅಂತ ಒಂದಿತ್ತು. ಕೊನೆಗೆ ಸೀತಮ್ಮ ಟೀಚರ್ ಬಂದರು. ನೋಡ ಮಗ, ನಿನ್ನ ಕಾಲಿಗೆ ಎಲ್ಲಿ ತಾಗಿದೆ ಅಂತ ಅವರ ಬ್ಯಾಂಡೇಜನ್ನು ಬಿಚ್ಚಿದ್ರು. ನೋಡುವಾಗ ಏನಿಲ್ಲ, ಯಾರಿಗೋ ಒಬ್ಬನಿಗೆ 50 ಪೈಸೆ ಕೊಟ್ಟು ಕೆಂಪು ಶಾಯಿ ಹಾಕಿ ಬ್ಯಾಂಡೇಜ್ ಮಾಡಿ ಬಂದಾನಲ್ಲ ಅಂತ ಕೂಡ ಮಕ್ಕಳಿದ್ದರು ನಾನು ಹೇಳುವುದು. ಆದರೆ ನನಗೆ ಈ ಶಾಲೆಯಲ್ಲಿ ನನ್ನ ಮನೆ ಹಾಗೆ ನಾವು ಬರುವಾಗ ಕೂಡ ಮಾತಾಡಿಕೊಂಡು ಬಂದೆವು. ಅದನ್ನು ದೇವಾಲಯ ಅಂತ ಹೇಳಿದರೆ ನಿಜವಾಗಿ ದೇವಾಲಯವೇ ಅಲ್ಲಿ ತುಂಬ ವಿಷಯ ಹೇಳಲಿಕ್ಕುಂಟು, ಅದರ ಸಮಯ ಇಲ್ಲ. ಆದರೆ ನನಗೆ ಒಂದು ಇವತ್ತಿನ ಈ ಕಾರ್ಯಕ್ರಮ ನೋಡಿ ಟಿ ವಿಯಲ್ಲಿ ಇಂಚಲ ಉಂಡ ಅಂಥೇಳಿ ಅದು ನೆನಪಾಯಿತು. ಯಾಕಂದರೆ ನಮ್ಮ ಸನಾತನ ಸಂಸ್ಕೃತಿಯ ವಿಷಯ ನಮಗೆ ಅವಕಾಶವು ಶಾಲೆಯಲ್ಲಿ ಕಲಿಸಿಕೊಡಲಿಕ್ಕೆ ಇಲ್ಲ. ಆದರೆ ಅದು ಎಲ್ಲಿಯೋ ಮಾಯವಾಗಿ ಹೋಗಿತ್ತು. ಇದೀಗ ಮೊನ್ನೆ ನಮ್ಮನೆಗೆ ಜೀವನ್ ಇವರೆಲ್ಲ ಬಂದಿದ್ದಾಗ ನನಗೆ ಒಂದು ರೀತಿಯ ಆಶ್ಚರ್ಯ ಆಯಿತು. ಯಾಕಂದರೆ ನಮ್ಮ ನಾಟ್ಯ ಸಂಗೀತ ಇತ್ಯಾದಿಯಲ್ಲಿ ಕಲೆಗಳಲ್ಲಿ ಗುರುಗಳಿಗೆ ನಮಿಸುವಂಥ ಒಂದು ಪದ್ಧತಿ ಉಂಟು. ಅದು ಯಾವಾಗಿನ ವಿಜಯದಶಮಿ ದಿವಸ ಯಾರೇ ದೊಡ್ಡ ಅವನು ವಿದ್ವಾಂಸರಾಗಿದ್ದರೂ ಗುರುಗಳಿಗೆ ಹೋಗಿ ಅವರ ಕಾಲಿಗೆ ಅಡ್ಡ ಬಿದ್ದು ಸಂಗೀತದಲ್ಲಿ ಸಾಪಾಸ, ನೃತ್ಯದಲ್ಲಿ ಸುರುವಿನ 2 ಹೆಜ್ಜೆ ಮಾಡಿ ಬರೋದು ಸಂಪ್ರದಾಯ. ಆದರೆ ಇದು ನಿಜವಾಗಿ ನಾನು ಇವರನ್ನು ಮೆಚ್ಚುತ್ತೇನೆ. ಯಾಕಂದರೆ ನಮ್ಮ ಸನಾತನ ಸಂಸ್ಕೃತಿಗೆ ಇವರು ಒಂದು ಅಡಿಪಾಯ ಹಾಕಿಕೊಟ್ಟಿದ್ದಾರೆ. ಯಾಕಂದರೆ ಗುರುವಿನ ಗುಲಾಮನಾಗುವ ತನಕ ಅಂತೇಳಿ ಪುರಂದರಾಸರು ಕೂಡ ಹಾಡಿದ್ದಾರೆ. ಗುರು ಕೂಡ ಆಗಿರಬೇಕು, ಶಿಷ್ಯರ ಮೇಲೆ ಮತ್ಸರ ಇಂಥದ್ದು ಮೋಸ ಇರಬಾರದು. ನಾನು ನನ್ನ ಈ ನೃತ್ಯ ಜೀವನದಲ್ಲಿ ಸಾಧಾರಣ ಒಂದು 60-70 ನೃತ್ಯ ಶಿಕ್ಷಕರನ್ನು ತಯಾರು ಮಾಡಿದ್ದೇನೆ. ನನಗೆ ಗೊತ್ತಿರುವ ಎಲ್ಲ ನೃತ್ಯ ಬಂಧಗಳನ್ನು ಅವರಿಗೆ ಹೇಳಿಕೊಟ್ಟಿದ್ದೆ. ನಾನೇ ಇವನು ನನಗೆ ಎದುರು ನಿಲ್ತಾನೆ ಅಂತ ನನಗೆ ಅದು ಏನಿರಲಿಲ್ಲ. ಆದ್ದರಿಂದ 86ನೇ ವಯಸ್ಸಿನಲ್ಲಿ ಕಾಲಿಗೆ ಸ್ವಲ್ಪ ನಡಲಿಕ್ಕೆ ಕಷ್ಟ ಆಗ್ತದೆ. ಹೀಗೆ ಬಂದು ಪ್ರಾಯ ಆಗದವರಾಗೆ ಹುಮ್ಮಸ್ಸಿಂದ ನಾನು ಮಾತಾಡ್ತೇನೆ. ಇದಕ್ಕೆಲ್ಲ ಕಾರಣ ಎಂದರೆ ನನ್ನ ಶಾಲಾ ವಿದ್ಯಾರ್ಥಿಗಳು ಮತ್ತು ನನ್ನ ನೃತ್ಯ ವಿದ್ಯಾರ್ಥಿಗಳು ನನ್ನ ಮೇಲೆ ಇಟ್ಟಂತಹ ಗೌರವವೇ ಇದಕ್ಕೆ ಸ್ಫೂರ್ತಿಯಾಗಿದೆ ಅಂತ ನಾನು ಹೇಳ ಬಯಸ್ತೇನೆ. ಗುರು ಅಂದರೆ ಮೋಹನ್ ಕುಮಾರ ಅಥವಾ ಜಾನಕಿ ಟೀಚರ್, ಸೀತಮ್ಮ ಟೀಚರ್ ಮಾತ್ರ ಅಲ್ಲ, ಅದು ಹೋಗಿ ಸಲ್ಲುವುದು ಪರಬ್ರಹ್ಮನಿಗೆ. ನಮ್ಮ ಸನಾತನ ಸಂಸ್ಕೃತಿ ಹಾಗೆ ಎಲ್ಲ ನಮಗೆ ಹೀಗೆ ಜೀವಿಸಬೇಕಂದ್ರೆ ನಮಗೆ ಮೊದಲೇ ಬರೆದಿಟ್ಟಿದ್ದಾರೆ. ಆದರೆ ಈಗೀಗ ಈ ಸಂಸ್ಕೃತಿಯ ಅನಾವರಣ ಪುನಃ ಆಗುತ್ತಿರುವುದು ಭಾಳ ಸಂತೋಷವಾಗಿದೆ. ಅದರಲ್ಲಿ ನಾನು ಇಲ್ಲಿ ಶಾಲಾ ವಾರ್ಷಿಕೋತ್ಸವ ಸಮಯದಲ್ಲಿ ನೃತ್ಯ ವಿದ್ಯೆ ಎಷ್ಟೋ ಜನರಿಗೆ ಹೇಳಿಕೊಟ್ಟಿದ್ದೇನೆ. ಆದರೆ ಜೀವನದ್ದು ನನಗೆ ಒಂದು ನೆನಪಿತ್ತು. ಸ್ವಲ್ಪ ತಾಳದ ಬಗ್ಗೆ ಎಲ್ಲ ಸ್ವಲ್ಪ ಇದಾಗಿ ಸಣ್ಣ ಹುಡುಗ ಇದ್ದ, ಈಗ ಚಿಕ್ಕವನಾಗಿದ್ದ.
ನಾನು ಇತ್ತೀಚೆಗೆ ಇಲ್ಲಿಯ ಒಂದು ಅವರ ಈಗ ತುಂಬ ಜನ ಹಾಸ್ಯದ ನಾಟಕ್ಕಿಂತ ತುಂಬ ಜನ ಮಾಡ್ತಾರೆ, ಆದರೆ ಪೌರಾಣಿಕ ಮತ್ತು ನಮ್ಮ ಐತಿಹಾಸಿಕ ನಾಟಕದಲ್ಲಿ ಅಭಿನಯಿಸಲಿಕ್ಕೆ ಭಾಳ ಕಷ್ಟ. ಅವನ ಒಂದು ಅಭಿನಯವನ್ನು ನಾನು ನೋಡಿ ದಂಗಾಗಿ ಹೋಗಿದ್ದೇನೆ ಮತ್ತು ತುಂಬ ಸಂತೋಷಪಟ್ಟಿದ್ದೇನೆ. ಇವನು ನಮ್ಮ ಒಬ್ಬ ಶಿಷ್ಯ ಅಂಥೇಳಿ. ಹಾಗಾಗಿ ಅವನಿಗೆ ಮಾತ್ರ ಅಲ್ಲ, ಉಳಿದವರ ಎಲ್ಲರ ಮನಸ್ಸು ಅದೇ ರೀತಿ ಆಗಿದ್ದರಿಂದ ನೀವು ನಮ್ಮನ್ನು ಕರೆದು ಇಲ್ಲಿ ಸನ್ಮಾನ ಅಂತ ಹೇಳೋದು ಬೇಡ ಹೇಳಿದಿರಿ, ಗೌರವ ಮಾಡಿದ್ದೀರಿ. ಈ ಗೌರವದ ಶ್ರೀರಕ್ಷೆಯನ್ನು ಆ ಭಗವಂತನು ನಿಮಗೆ ಸದಾ ಅನುಗ್ರಹಿಸಲಿ. ಇಲ್ಲಿ ಬಂದಿದ್ದೆ. ಅದಕ್ಕಿಂತ ಮೊದಲು ನನ್ನ ಸರ್ವೀಸ್ ಮುಂಬೈಯಲ್ಲಿ 4 ವರ್ಷ. ಅದಕ್ಕಿಂತ ಮೊದಲು ನಾನು ನನ್ನ ಶಿಕ್ಷಕ ತರಬೇತಿ ಮುಗಿದು ಕೋಟೆಕಾರ್ ಶಾಲೆಯಲ್ಲಿ 4 ವರ್ಷ ಕೆಲಸ ಮಾಡಿದೆ. ನಂತರ ಮದುವೆ ನಂತರ ಮುಂಬೈಗೆ ತೆರಳಿ ಅಲ್ಲಿ ಮುಂಬೈ ಮುನ್ಸಿಪಾಲ್ಟಿ ಕಾರ್ಪೊರೇಷನ್ನಲ್ಲಿ ಕನ್ನಡ ಶಾಲೆಯಲ್ಲಿ ಅಧ್ಯಾಪಕಿಯಾಗಿ 4 ವರ್ಷ ದುಡಿದೆ. ಆ ಬಳಿಕ ನಾವು ಪುನಃ ಊರಿಗೆ ಬರಬೇಕಾಯ್ತು. ಅಂದರೆ ನಮ್ಮ ಯಜಮಾನರಿಗೆ ಮೆಡಿಕಲ್ ಶಾಪ್ ಹಾಕುವಂತೆ ಅವರ ಒಂದು ಆತ್ಮೀಯ ಗೆಳೆಯರ ಡಾಕ್ಟರ್ ಒಬ್ಬರು ಸಲಹೆ ಮಾಡಿದ ರೀತಿಯಲ್ಲಿ ನಾವು ಊರಿಗೆ ಬಂದೆವು. ಊರಿಗೆ ಬರುವಾಗ ನಾನು ಕೆಲಸ ಬಿಟ್ಟು ಬರುವಾಗ ನನ್ನ ಯಜಮಾನರಲ್ಲಿ ಹೇಳಿದೆ, ಇನ್ನು ನಾನು ಊರಿಗೆ ಹೋಗಿ ಕೆಲಸ ಮಾಡೋದಿಲ್ಲ ಅಂತ. ಹಾಗೆ ಊರಿಗೆ ಬಂದು ನಾನು ಡಿಸೆಂಬರ್ನಲ್ಲಿ ಬಂದದ್ದು. ಜನವರಿ 1 ತಾರೀಕಿಗೆ ನಾನು ಇಲ್ಲಿ ಸೇರಿದ್ದೇನೆ. ಅಂದರೆ ನನ್ನ ತಂದೆಯವರು ಮತ್ತು ಶ್ರೀಮಾನ್ ಗೋಪಾಲಕೃಷ್ಣ ಸುವರ್ಣ, ಶೇಷಪ್ಪ ಪುತ್ರನ್ ಇವರೆಲ್ಲರೂ ನನ್ನ ತಂದೆಯವರ ಆತ್ಮೀಯರು. ಇವರ ಮುಖಾಂತರ ನನ್ನ ತಂದೆ ನನಗೆ ಕೆಲಸಕ್ಕೆ ಮಾತಾಡಿದ್ದು ನನಗೆ ಗೊತ್ತಿಲ್ಲ. ಮನೆಯಲ್ಲಿ ಕೂತ್ಕೊಂಡ್ರೆ ನೀನು ಮನೆಯಲ್ಲೇ ಇರ್ತೀನಿ, ನೀನು ಶಾಲೆಗೆ ಹೋಗಬೇಕು ಅಂತ ಹೇಳಿಕೊಂಡು ಈ ಶಾಲೆಗೆ ನನ್ನನ್ನು ಸೇರುವ ಹಾಗೆ ಮಾಡಿದರು. ಅದು ನನ್ನ ಪೂರ್ವಜನ್ಮದ ನನ್ನ ಒಂದು ಪುಣ್ಯ ಅಂತ ನಾನು ಎಣಿಸಿಕೊಳ್ತೇನೆ. ಅದರಲ್ಲೂ ನನಗೆ ಗೋಪಾಲಕೃಷ್ಣ ಸುವರ್ಣರ ಕೈ ಕೆಳಗೆ ಕೆಲಸ ಮಾಡಬೇಕು ಅಂತ ಭಾರೀ ಆಸೆ ಇತ್ತು. ಆದರೆ ಅವರು ನಮ್ಮನ್ನು ಒಂದೇ ವರ್ಷ ನಾನು ಬಂದು ಒಂದೇ ವರ್ಷದಲ್ಲಿ ಈ ಶಾಲೆ ಬಿಟ್ಟು ಕೆನರಾ ಹೈಸ್ಕೂಲಿಗೆ ಕನ್ನಡ ವಿದ್ವಾನಾಗಿ ಹೋದರು. ಆಮೇಲೆ ಇದ್ದದ್ದು ನಮ್ಮದೇ ರಾಜ್ಯ. ಕುಂಜಪ್ಪ ಮಾಸ್ಟ್ರು ಇದ್ದರು, ಅವರು ನಮ್ಮೂರಿನವರೇ. ಮೋಹನ್ ಮಾಸ್ಟ್ರು, ನಾನು, ಇಷ್ಟು ವಿಶಾಲನ ಅಕ್ಕ, ಇನ್ಯಾರು ತುಂಬ ಮಂದಿ, ರೇವತಿ ಟೀಚರ್, ಇದು ಮಿಷನ್ ಶಾಲೆಯ ರೇವತಿ ಟೀಚರ್, ಅವರ ತಂಗಿ, ಮೊದಲು ಇಲ್ಲಿ ಅವರ ತಂಗಿ ಇನ್ನೊಬ್ಬರು ಅಕ್ಕ ಇದ್ದರು ಭಾರತಿ ಟೀಚರ್ ಅಂತ, ಅವರ ತಂಗಿ ಸುಮತಿ. ಇಷ್ಟು ಮಂದಿ ನಾವು ಕೋಟೆಕಾರ್ನಿಂದ ನಡ್ಕೊಂಡು ಬರೋದು. ನಡ್ಕೊಂಡು ಬಂದಾದರೆ ಒಂದೇ ಒಂದು ದಿನ ನಾವು ತಡ ಮಾಡಿ ಬಂದವರಲ್ಲ. ಅದರಲ್ಲಿ ಮೋಹನ್ ಮಾಸ್ಟರನ್ನು ಅವರ ಕೆಲವು ಮಕ್ಕಳು ಬಂದು ಸೈಕಲ್ನಲ್ಲಿ ಕರ್ಕೊಂಡು ಹೋಗ್ತಾರೆ, ನಾವು ನಡ್ಕೊಂಡು ಬರೋದು. ಹೀಗೆ ನಮ್ಮನ್ನು ಇಲ್ಲಿಯ ನನ್ನ ಜೀವನ ಉಂಟಲ್ಲ, ಅದು ನಾನು ಮರೆಯುವಂಥ ಜೀವನ ಅಲ್ಲ. ನನ್ನ ಸ್ಟಾಫ್ ಅಂತ ಹೇಳಿದರೆ ನನ್ನ ಸಂಸಾರ, ನನ್ನ ಕಷ್ಟ ಸುಖ ಎಲ್ಲದಕ್ಕೂ ಒಂದು ಬೆಂಗಾವಲಾಗಿ ನಿಂತುಕೊಂಡು ನನ್ನನ್ನು ರಕ್ಷಿಸಿದವರು. ಊಟ ಮಾಡಿದ ನಂತರ ನಮ್ಮದು ಆಫೀಸ್ ಕೋಣೆಯಲ್ಲಿ ಪಟ್ಟಾಂಗ ಅಂತ ಹೇಳಿದರೆ ಬೇಡದ ಪಟ್ಟಾಂಗ ಇಲ್ಲ, ಇದರದ್ದೇ ಪೌರಾಣಿಕ ವಿಷಯ ಬೇಕಾದನ್ನೆಲ್ಲ ಕೇಳಿಕೊಳ್ಳೋದು. ಆಗ ನಮ್ಮ ಸಣ್ಣವರೆಲ್ಲ, ಆಗ ಹೊಸದಾಗಿ ಬಂದವರು, ಅವರು ಕೂತ್ಕೊಂಡು ಕೇಳ್ತಾ ಇದ್ದರು. ಇದು ನಮ್ಮ ಇದು ಯಾರನ್ನು ದೂರುವುದಿಲ್ಲ. ಅದರಲ್ಲಿ ಗಿರಿಜಾ ಟೀಚರನ್ನು ನೋಡಿದರೆ ಮಾತ್ರ ಸ್ವಲ್ಪ ನಮಗೆ ಭಯ, ಅವರಿಗೆ ನಮ್ಮನ್ನು ನೋಡಿದರೆ ನಂಜು. ನಾವು ಒಟ್ಟಾಗಿ ಇರುವುದನ್ನು ಅವರು ಯಾವಾಗಲೂ ಬಯಸೋದಿಲ್ಲ. ಅವರು ಬರ್ತಾರೆ ಅಂತ ಆಗುವಾಗ ನಾವು ಬೇರೆ ಬೇರೆ ಹೋಗಿ ಬಿಡೋದು, ಅಂಥ ಪರಿಸ್ಥಿತಿಯಲ್ಲಿ. ಆದರೆ ಇಂಥ ಸ್ಟಾಫ್ ಎಲ್ಲಿಯೂ ಸಿಕ್ಕಲಿಕ್ಕಿಲ್ಲ. ಈಗಲೂ ಕೂಡ ನನ್ನ ಕಷ್ಟ ಸುಖಗಳಿಗೆ ನನ್ನ ಈ ಶಾಲೆಯ ಬಂಧುಗಳು ಈಗಲೂ ಬಂದು ಸಹಕರಿಸ್ತಿದ್ದಾರೆ, ನನ್ನನ್ನು ವಿಚಾರಿಸ್ತಿದ್ದಾರೆ. ಅದರಲ್ಲಿ ಮೊದಲು ನಾವು ಹತ್ತಿರವೇ ಇದ್ದದ್ದು, ಮೋಹನ್ ಮಾಸ್ಟರ್ ಮತ್ತು ನಾವು. ಈಗಲೂ ನಾವು ಹತ್ತಿರವೇ ಇದ್ದೇವೆ. ಏನಾದರೂ ಮೊದಲೇ ಅವರು ಹೇಳಿದ್ದಾರೆ, ಅವರ ಮಗಳು ಮೊದಲೇ ಟೀಚರ್ ಏನಾದರೂ ಬೇಕಿದ್ರೆ ನೀವು ಹೇಳಿ, ನಾವು ಇಲ್ಲೇ ಇದ್ದೇವಲ್ಲ ಅಂತ ಹೇಳಿಕೊಂಡು. ಹಾಗೆ ಎಲ್ಲರೂ ನನ್ನನ್ನು ವಿಚಾರಿಸು. ಅಂದರೆ ನಾನು ಏಕಾಂಗಿ,
ಮನೆಯಲ್ಲಿ ಯಾರೂ ಇಲ್ಲ, ನನಗೆ ಮಕ್ಕಳಿಲ್ಲ. ನನ್ನ ಮಕ್ಕಳು ಅಂತ ಹೇಳಿದರೆ ನಾನು ಕಲಿಸಿದ ಮಕ್ಕಳು. ಜೀವನ್ ಇದ್ದಾನಲ್ಲ, ಜೀವನ್ ಅವನ ಅಪ್ಪ ನಾವು ಒಂದೇ ಊರಿನವರು, ಅವರ ಅಜ್ಜನಿಂದಲೂ ನಮಗೆ ಪರಿಚಯ. ಹಾಗೆ ನಾವು ಈ ಒಟ್ಟಿಗೆ ಬರ್ತಿದ್ದೆವು. ಗೋವಿಂದ ಅಂತ ಹೇಳಿಕೊಂಡು ಅವನ ತಂದೆಯ ಹೆಸರು. ನಾನು ಮೊನ್ನೆ ಕೇಳಿದೆ, ಇದು ಗೋವಿಂದನ ಮಗ ಅಲ್ವಾ ಅಂತ ಹೇಳಿಕೊಂಡು. ಜೀವನ್ ಅಂತ ಅವನು ಇಷ್ಟೇ ಸಣ್ಣದಿದ್ದದ್ದು, ಬಹಳ ಚಿಕ್ಕ ಹುಡುಗ, ಭಾರಿ ಇದು ಮುಗ್ಧತೆ ಅವನನ್ನು. ಸ್ಕೂಲ್ ಡೇ ಸಮಯದಲ್ಲಿ ಸ್ಟೇಜಿಗೆ ಹತ್ತಿಸಬೇಕಾದ್ರೆ ಹೋಗಲಿಕ್ಕೆ ಕೇಳೋದಿಲ್ಲ. ಹುಷಾರಿದ್ದಾನೆ, ಅವನನ್ನು ಎತ್ತಿಕೊಂಡು ಹೋಗಿ ನಾನು ಈ ಸ್ಟೇಜಲ್ಲಿ ನಿಲ್ಲಿಸಿದ್ದೇನೆ. ಅವನು ಈಗಲೂ ನೆನೆಸ್ತಾನೆ ಅದನ್ನು. ಆದರೂ ಅವನು ಇದರಲ್ಲಿ ನಟನೆಯಲ್ಲಿ ಬಹಳ ಮುಂದಕ್ಕೆ ಹೋಗಿದ್ದಾನೆ. ಅವನ ಒಂದು ನಾಟಕವನ್ನು ನೋಡಲಿಕ್ಕೆ ನನಗಾಗಲಿಲ್ಲ. ಅವನು ಮಾಡಿದಂಥ ಪೌರಾಣಿಕ ನಾಟಕ ಮುಂಬೈಯಲ್ಲಿ ಆಗುವಾಗ ನಾನು ಮುಂಬೈಯಲ್ಲಿದ್ದೆ. ಅದು ನನ್ನ ತಂಗಿಯ ಮನೆ ಹತ್ತಿರ ಘಾಟ್ಕೊಪ್ಪರ್ನಲ್ಲಿ ಆಗುವಾಗ ನಾನು ಡೋಂಬಿವಿಲಿಯಲ್ಲಿದ್ದೇನೆ, ಬೋರಿವಿಲಿಯಲ್ಲಿ. ಆಮೇಲೆ ಅಲ್ಲಿಂದ ಬರುವಾಗ ನನಗೆ ಇಂದಿನವರೆಗೆ ಅದನ್ನು ನೋಡಲಿಕ್ಕೇ ಆಗಲಿಲ್ಲ. ಅದೊಂದು ನನಗೆ ಭಾರೀ ಆಸೆ ಇತ್ತು, ಎಲ್ಲಿಯೂ ಅದನ್ನು ನೋಡಲಿಕ್ಕೆ ಸಿಕ್ಕಲಿಲ್ಲ ಅಂತ ಹೇಳಿಕೊಂಡು. ಇನ್ನು ನಮ್ಮ ಈ ಶಾಲೆ ಅಂತ ಹೇಳಿದರೆ ಇದು ದೈವದ ಕೃಪೆಯಿಂದ ನಡೆಯುವಂಥ ಶಾಲೆ. ಅಂದರೆ ಈ ಶಾಲೆ ಮಾಡಿದ್ದು ನಿಮಗೆಲ್ಲರಿಗೂ ಗೊತ್ತಿರ್ಬೋದು. ಅವರ ಕಡಲಿನ ದುಡಿಮೆಯ ಒಂದು ಪಾಲನ್ನಿಟ್ಟು ಈ ಶಾಲೆ ಮಾಡಿದ್ದು. ಆ ದುಡ್ಡಿನಿಂದ ಶಾಲೆಯನ್ನು ನಡೆಸ್ತಿದ್ರು. ಈಗ ಅದು ನಮಗೆಲ್ಲ ನೆನಪಿಲ್ಲ, ಆದರೆ ಮೊದಲಿನವರೆಲ್ಲ ಹೇಳ್ತಾ ಇದ್ದರು. ಆದರೆ ಅಷ್ಟೇ. ಮತ್ತು ಇಲ್ಲಿ ನಾವು ನಿಷ್ಠೆಯಿಂದ ಕೆಲಸ ಮಾಡಿದರೆ ದೇವರು ನಮ್ಮ ಕೈ ಬಿಡುವುದಿಲ್ಲ. ಅದಕ್ಕೆ ನಾನೇ ಉದಾಹರಣೆ. ನನಗೆ ತಿಳಿದದನ್ನು ನಾನು ನನ್ನ ಮಟ್ಟಿನಲ್ಲಿ ನಾನು ಮಕ್ಕಳಿಗೆ ಹೇಳಿಕೊಟ್ಟಿದ್ದೇನೆ. ಹೆಚ್ಚು ಕಲೀಲಿಲ್ಲ, ಹೆಚ್ಚು ಮಾಡಲಿಲ್ಲ, ಆದರೆ ನನ್ನ ಕೈಗೆ ಸಿಕ್ಕಿದ ಮಕ್ಕಳನ್ನು ಆದಷ್ಟು ಅವರನ್ನು ಮುಂದಕ್ಕೆ ತರುವ ಪ್ರಯತ್ನ ಮಾಡಿದ್ದೇನೆ. ಅದು ಅವರಿಗೂ ಗೊತ್ತಿರ್ಬೋದು. ಇಲ್ಲಿ ಈಗ ದೀಪ ಪ್ರಜ್ವಲನೆ ಮಾಡಿದವರು ನನ್ನ ಸ್ಟೂಡೆಂಟ್ ಎಲ್ಲರೂ. ಇಲ್ಲಿನ ಹೆಚ್ಚಿನ ಮಕ್ಕಳಿಗೆ ನಾನು ಕಲಿಸಿದ್ದೇನೆ. ಅದೇ ಅನ್ನವನ್ನು ಇಂದು ನಾನು ಊಟ ಮಾಡ್ತಾ ಇದ್ದೇನೆ. ಈ ನೀವು ಮಾಡಿದಂಥ ಇಂದಿನ ಒಂದು ಕೆಲಸ ಉಂಟಲ್ಲ, ಇದು ಬಹಳ ದೊಡ್ಡ ಕೆಲಸ, ಯಾರೂ ಮಾಡದ ಕೆಲಸ. ಈಗ ನಮ್ಮ ಸಮಾಜದ್ದೇ ಒಂದು ಶಾಲೆ ಉಂಟು ಉಚ್ಚಿಲದಲ್ಲಿ, ಆದರೆ ಅಲ್ಲಿ ನಾನು ಇಷ್ಟವರೆಗೆ ಕಂಡದ್ದಿಲ್ಲ. ಮೊದಲಿನ ಟೀಚರನ್ನು ಗುರುತಿಸುವುದೂ ಇಲ್ಲ. ಅದರಲ್ಲಿ ನಮ್ಮ ಮಗವೀರ ಶಾಲೆಯ ಹಳೆ ವಿದ್ಯಾರ್ಥಿಗಳು, ಈಗಿನ ವಿದ್ಯಾರ್ಥಿಗಳು ತುಂಬ ಮುಂದಕ್ಕೆ ಹೋಗಿದ್ದಾರೆ. ದೇವರು ಅವರಿಗೆ ಉತ್ತರೋತ್ತರ ಅಭಿವೃದ್ಧಿಯನ್ನು ಕರುಣಿಸಲಿ, ಶಾಲೆ ಇನ್ನೂ ಬೆಳಗುವಂತೆ ಮಾಡಲಿ. ಆದರೆ ಮಕ್ಕಳ ಅಭಾವದಿಂದ ನಮಗೆ ತುಂಬ ಕಷ್ಟ ಆಗಿದೆ. ಈಗ ಇಂಗ್ಲೀಷ್ ಮೀಡಿಯಮ್, ಆದರೆ ನಮ್ಮ ಕನ್ನಡದಲ್ಲಿ ಮಾಡುವಾಗ ಆಗುವ ಅರ್ಥ ಇಂಗ್ಲೀಷಿನಲ್ಲೇ ಆಗುವುದಿಲ್ಲ. ಅದು ನಿಮಗೆ ಗೊತ್ತಿರಬಹುದು. ಯಾವುದು ಏನೂ ಗೊತ್ತಾಗುವುದಿಲ್ಲ. ನಾವು ಬಾಯಿಪಾಠ ಮಾಡಿಕೊಂಡು ಬರೆಯುವುದು. ಅದೇ ನಮ್ಮ ಮಾತೃಭಾಷೆಯಲ್ಲಿ ನಾವು ಕಲಿತರೆ ಎಷ್ಟು ಮುಂದೆ ಬರ್ತೇವೆ ಅಂತ ಹೇಳಿಕೊಂಡು ಎಷ್ಟೋ ಮಂದಿ ಗಣ್ಯರಿದ್ದಾರೆ. ಈಗ ನಮ್ಮ ಇದೇ 83, 84ರ ಇದರ ವಿದ್ಯಾರ್ಥಿಗಳಲ್ಲಿ ಎಷ್ಟೋ ಪ್ರತಿಭಾವಂತರಿದ್ದಾರೆ. ಅವರಿಗೆ ದೇವರು ಇನ್ನಷ್ಟು ಪ್ರತಿಭೆಯನ್ನು ಬೆಳಗಿಸುವಂಥ ಅವಕಾಶವನ್ನು ಕೊಡಲಿ ಅಂತ ಹೇಳಿಕೊಂಡು ನಮ್ಮೆಲ್ಲರನ್ನು ಕರೆದು ಇಷ್ಟು ದೊಡ್ಡ ಒಂದು ಸಂಭ್ರಮದ ಗುರುವಂದನೆಯನ್ನು ಮಾಡಿದ್ದೀರಿ. ಅಖಂಡ ಮಂಡಲಾಕಾರಂ ಶರ್ಮಿಳಾ ಬಂಗೇರ, ಸವಿತಾ ಮೋಹನ್, ಚರಾಚರಂ ತತ್ಪದಂ ದರ್ಶಿತಂ ಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಮತಿ ವೀಣಾ ಕುಮಾರಿ, ಇವರಿಗೆ ಗೌರವ. ತಸ್ಮೈ ಶ್ರೀ ಗುರವೇ ಶ್ರೀ ಗುರವೇ ನಮಃ. ಗೌರವಾರ್ಪಣೆ ಸ್ವೀಕರಿಸುವ ದೀಪಕ್ ರಾಜ್, ಮೋಹನ್ ಕರ್ಕೇರ. ಧ್ಯಾನಮೂಲಂ ಗುರುರ್ಮೂರ್ತಿಃ ಚಲಂ
ಮಲ್ಲಿಕಾ, परब्रह्म तस्मै श्री श्री गुरवे नमः। तस्मै श्री ಗೌರವಾರ್ಪಣೆ ಸ್ವೀಕಾರ. तत्पदं दर्शितं येन तस्मै नमः। चिन्मयं व्यापि ನಯನ ನೀನು तत्पदं जन्म सम्प्राप्त कर्मबन्ध विदाहिने गुरुः पदं मोक्षमूलं गुरुकृपा द्वन्द्वातीतविलक्ष्यम् ಏಕಂ ನಿತ್ಯಂ. ಮಕ್ಕಳ ಗುರು ಕಾಣಿಕೆಯ ಈ ವೇದಿಕೆಯಲ್ಲಿ ನಿಂತು 3ನೇ ಗುರುವಂದನೆಯನ್ನು ಸ್ವೀಕರಿಸಲು 7 ಜನ್ಮದ ಪುಣ್ಯದ ಫಲವಿದು. 83, 84ನೇ ಬ್ಯಾಚಿನ ವಿದ್ಯಾರ್ಥಿಗಳೇ, ಈಗಾಗಲೇ ನೀವು ಆ ಕಾಲದ ಪಾಠದ ರುಚಿಯನ್ನು ಉಣ್ಣಿರುವಿರಿ. ನಿಮಗೆ ನಮ್ಮೆಲ್ಲ ಅಧ್ಯಾಪಕ ಬಂಧುಗಳ ಪರವಾಗಿ ನಾನು ದೀರ್ಘ ಆಯುಷ್ಯ, ಆರೋಗ್ಯ, ಸುಖ ಸಂಪತ್ತನ್ನು ನಮ್ಮ ಅಜ್ಜ ಕರುಣಿಸಲೆಂದು ಪ್ರಾರ್ಥಿಸುತ್ತಾ, ನಮ್ಮದು ವೃತ್ತಿ. ಆ ವೃತ್ತಿಯಲ್ಲಿ ನಾವು ಕರ್ತವ್ಯಕ್ಕೆ ಲೋಪ ಬಾರದ ಹಾಗೆ ನಮ್ಮ ಕರ್ತವ್ಯವನ್ನು ನಿರ್ವಹಿಸಿದ್ದೇವೆ. ಈ ಕ್ಷಣ ಮಾತ್ರ ನಮ್ಮದು, ಮುಂದಿನ ಕ್ಷಣ ಭಗವಂತನದು. ಈ ಕ್ಷಣದ ಆ ಸುಖದ ಅನುಭವವನ್ನು ನೀವು ನಮಗೆ ಉಣಿಸಿದ್ದೀರಿ. ಮಕ್ಕಳೇ, ಧನ್ಯರು ನೀವು, ಧನ್ಯರು ನೀವು. ಗುರುವಿಗಿಂತ ಶಿಷ್ಯ ಯಾವತ್ತೂ ಒಂದು ಹೆಜ್ಜೆ ಮುಂದೆ. ಅದನ್ನು ನೀವು ನಮ್ಮ ವಿದ್ಯಾರ್ಥಿಗಳಿಗೆ ತೋರಿಸಿಕೊಟ್ಟಿರಿ. ನಮ್ಮ ಶ್ರಾವಣ್ ಕುಮಾರ್ ನಮಗೆ ಹೂ ಕೊಟ್ಟು ಗುರುವಂದನೆ ಮಾಡುವಾಗ ಕಣ್ಣೀರು ತುಂಬಿದೆ ನಮಗೆ, ಅವನ ಆ ಗುರು ನಮನ ವೈಯಕ್ತಿಕವಾಗಿ. ಹಾಗೆ ನಮ್ಮ ಈಗಿನ ಅಧ್ಯಕ್ಷ ಭರತ್ ಕುಮಾರ್ ನನ್ನನ್ನು ಕೆಲವಾರು ವರ್ಷಗಳ ಹಿಂದೆ ನಮ್ಮ ಬ್ಯಾಚಿಯ ಮಕ್ಕಳನ್ನು ಒಟ್ಟು ಪಟ್ಟಿ ಮಾಡಿ ಕೊಡಿ ಟೀಚರ್, ನನಗೊಂದು ಗುರುವಂದನೆ ಮಾಡಲಿಕ್ಕುಂಟು ಅಂತ ಹೇಳ್ತಾ ಬಂದಿದ್ದಾನೆ ವಿನಃ ಅವನಿಗೆ ಆ ಒಂದು ಯೋಗ ಸಿಗಲಿಲ್ಲ. ಆ ಯೋಗವನ್ನು ಪಡೆದಂಥ ನೀವು ಧನ್ಯರು. ನಿಮಗೆ ನಾನು ಅಧ್ಯಾಪಕ ಬಂಧುಗಳ ಪರವಾಗಿ, ನಮ್ಮೆಲ್ಲ ಗುರುಗಳ ಪರವಾಗಿ ಆ ಭಾಗ್ಯ ಪಡೆದ ನೀವು ಇನ್ನಷ್ಟು ಭಾಗ್ಯದಿಂದ ಬಾಳಿ ಬದುಕಿಂತ ಆ ಪರಮಾತ್ಮನಲ್ಲಿ ನಾನು ಪ್ರಾರ್ಥಿಸುತ್ತಾ ನಿಮ್ಮೆಲ್ಲರನ್ನು ಮನಪೂರ್ವಕವಾಗಿ ನಾನು ಈ ಸಂದರ್ಭದಲ್ಲಿ ಇಲ್ಲಿ ಕೂತ್ಕೊಳ್ಳಿಕ್ಕೆ, ಇವರ ಜೊತೆಯಲ್ಲಿ ಕೂತ್ಕೊಳ್ಳಿಕ್ಕೆ ಬಹುಶಃ ನಿಮಗೆ ಗೊತ್ತಿಲ್ಲವಂತ ಎಣಿಸಿದೆ. ನಾನು ನಿವೃತ್ತಿಯಾದ ಶಿಕ್ಷಕಿ, ಆದರೂ ನೀವು ನನ್ನನ್ನು ಈಗ ಇವರ ಸಾಲಲ್ಲಿ ಕೂತ್ಕೊಳ್ಳಿಸಿದ್ದೀರಿ. ಬಹಳ ಖುಷಿಯಾಯಿತು. ಅವರ ಸಾಲಲ್ಲಿ ಕೂತ್ಕೊಳ್ಳುವ ಯೋಗ್ಯತೆ ನನಗೆ ಇಲ್ಲವೇನು, ಯಾಕೆ ಹೇಳಿದರೆ ಅವರ ಒಂದೊಂದು ಮಾತುಗಳನ್ನು ಕೇಳುವಾಗ ಯಪ್ಪ ನಾವು ಅವರ ಸಾಲಿಗೆ ಸಂಬಂಧಪಟ್ಟವರು ಅಲ್ಲ ಅಂಥೇಳಿ ಆಗ ನನಗೆ ಅಲ್ಲಿ ಕೂತ್ಕೊಂಡಾಯಿತು. ಅವರು ಅಪ್ಪಟ ಚಿನ್ನಗಳು, ಆ ಚಿನ್ನದಿಂದ ಮಾಡಿಸಿದಂತಹ ಮೂರ್ತಿಗಳು, ಆಭರಣಗಳು ನೀವು. ನಾವೇನಾದರೂ ಇದ್ದರೆ 1 ಗ್ರಾಮ್ ಚಿನ್ನ, ಈಗ ನಮ್ಮ ಈ 1 ಗ್ರಾಮ್ ಚಿನ್ನ ಅದು ಒಮ್ಮೆ ತೋರಿಕೆಗೆ ಮಾತ್ರ ಆಗಿರಬಹುದಷ್ಟೇ. ಅಂದರೆ ಈಗಿನ ಪರಿಸರಕ್ಕೆ ಸರಿಯಾಗಿ, ಈಗಿನ ಪರಿಸ್ಥಿತಿಗೆ ಸರಿಯಾಗಿರುವಂತಹ ಶಿಕ್ಷಣವನ್ನು ನಾವು ಕೊಡಬೇಕಾಗಿ ಬರ್ತದೆ. ಆದರೂ ಕೂಡ ನಾನು ಈ ಸಂದರ್ಭದಲ್ಲಿ ಇದು ಬಹುಶಃ ನನಗೆ 4ನೆಯ ಸನ್ಮಾನ ಅಂತ ಕಾಣ್ತದೆ. 2011ರಲ್ಲಿ ಒಬ್ಬ ತಂದೆಯ 12 ಮಂದಿ ಮಕ್ಕಳು ಸೇರಿ ಇದೇ ರೀತಿಯ ಒಂದು ಸನ್ಮಾನ ಗುರುವಂದನಾ ಕಾರ್ಯಕ್ರಮವನ್ನು ನನ್ನ ಮೊದಲಿನ ಊರಿನ ಶಾಲೆಯಲ್ಲಿ ಮಾಡಿದ್ದಾರೆ. ಅದು
ಖಾಲಿ ಒಂದೇ ಮನೆಯ ಒಂದು ತಂದೆಯ 12 ಜನ ಮಕ್ಕಳು ಸೇರಿದ್ದು. ಆಗ ಏನು ಅಂತ ನನಗೆ ಗೊತ್ತಾಗಲಿಲ್ಲ, ಆದರೂ ಅದೊಂದು ವಿಶೇಷ ಅಂತ ಆಯಿತು. ಎರಡನೇ ಸಲ ಒಂದು ಸಂಸ್ಥೆಯವರು ಮಾರುತಿ ಯುವಕ ಮಂಡಲದವರು ಮಾಡಿದರು, ಅದು ಕೂಡ ಇದೇ ರೀತಿಯಲ್ಲಿ ಆಗಿದೆ. ಬಹಳ ಗೌರವದೊಂದು ಕಾರ್ಯಕ್ರಮ. ಆಮೇಲೆ ಒಬ್ಬನೇ ವ್ಯಕ್ತಿ ಮಾಡಿದ ಶ್ರಾವಣ್ ಕುಮಾರ್ ನಮ್ಮ ವಿದ್ಯಾರ್ಥಿ. ಆದರೆ ಈ ಸಲ ನೀವು ಒಂದು ಬ್ಯಾಚಿನ ಇಷ್ಟೂ ಮಂದಿ ಮಕ್ಕಳು ಒಟ್ಟು ಸೇರಿ ಮಾಡಿದ್ದೀರಿ. ನಿಮಗೆ ನಾನು ಹ್ಯಾಟ್ಸ್ ಆಫ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆ ಹೇಳಿದರೆ ಇವರನ್ನು ಎಲ್ಲರನ್ನು ಒಟ್ಟು ಸೇರಿಸುವುದು ಸುಲಭದ ಕೆಲಸ ಅಲ್ಲ. ಒಂದು ಸಂಸ್ಥೆಯಲ್ಲಿ ಇದ್ದವರು ಒಟ್ಟು ಸೇರ್ಬೋದು, ಒಂದು ವ್ಯಕ್ತಿ ಒಟ್ಟು ಸೇರ್ಬೋದು, ಒಂದು ತಂದೆಯ ಎಲ್ಲ ಮಕ್ಕಳು ಒಟ್ಟು ಸೇರ್ಬೋದು. ನಿಮ್ಮಲ್ಲಿರುವಂತಹ ಮಕ್ಕಳು ಎಲ್ಲೆಲ್ಲಿಯೋ ಇದ್ದಾರೆ, ದೇಶ ವಿದೇಶಗಳಲ್ಲಿ ಇದ್ದಾರೆ. ಹಾಗಿರುವಾಗ ಅವರನ್ನು ಒಟ್ಟು ಸೇರಿಸಿಕೊಂಡು ಇಂತಹ ಒಂದು ಕಾರ್ಯಕ್ರಮವನ್ನು ಕನಸು ಕಟ್ಟಿ ನೀವು ಅದನ್ನು ಇವತ್ತಿಗೆ ನನಸು ಮಾಡಿಕೊಂಡಿದ್ದೀರಾ. ನಿಮ್ಮ ಕಾರ್ಯಕ್ರಮಕ್ಕೆ ಈ ಸಂದರ್ಭದಲ್ಲಿ ನಮ್ಮ ಎಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ನಾವು ಟೀಚರ್ ಅಂತ ಹೇಳಿಸಿಕೊಳ್ಬೇಕಿದ್ರೆ, ನಾವು ಈ ಗೌರವವನ್ನು ತಗೊಳ್ಬೇಕಿದ್ರೆ ಅದರಲ್ಲಿ ನಮ್ಮ ಪಾತ್ರ ಏನಿಲ್ಲ, ಇರುವುದೆಲ್ಲ ನಿಮ್ಮ ಪಾತ್ರ. ನೀವು ಕೊಡಲಿಕ್ಕೆ ಅರ್ಹರಾಗಿದ್ದೀರಿ. ನೀವು ಕೊಟ್ಟ ಕಾರಣ ನಾವು ತಗೊಂಡಿದ್ದೇವೆ ಅಷ್ಟೇ. ನಾವೇ ಆಗಿ ಅದನ್ನು ಪಡೆಯುವಂಥ ಯೋಗ್ಯ ಇಲ್ಲವ ನಮಗೆ ಗೊತ್ತಿಲ್ಲ. ಅಂತ ಕೊಟ್ಟಂತಹ ನೀವುಗಳು ಶ್ರೇಷ್ಠರು ಅಂತ ನಾನು ಹೇಳ್ತೇನೆ. ಈ ಕಾರ್ಯಕ್ರಮ ಇನ್ನು ಮುಂದೆಯೂ ಕೂಡ ನಿತ್ಯ ನಿರಂತರ ನಿಮ್ಮ ಮನಸ್ಸಿನಲ್ಲಿ ಇರಲಿ. ನಿಮ್ಮ ಈ ಒಕ್ಕೂಟ ಯಾವತ್ತಿಗೂ ಕೂಡ ಕಡಿಮೆಯಾಗದೇ ಇರಲಿ. ಆ ಒಕ್ಕೂಟ ಇನ್ನೂ ಹೆಚ್ಚಾಗಿ ಎಲ್ಲ ವಿದ್ಯಾರ್ಥಿಗಳು ಕೂಡ ನಿಮ್ಮ ಬ್ಯಾಚಿನವರು ನಿಮ್ಮ ಜೊತೆಗೆ ಸೇರಿ ಈ ಕಾರ್ಯಕ್ರಮವನ್ನು ಇನ್ನೊಂದು ದೊಡ್ಡ, ನಾನು ಮೊನ್ನೆ ಒಬ್ಬರ ಹತ್ರ ಹೇಳಿದೆ, ನಿಮ್ಮಲ್ಲಿ ಒಬ್ಬರಲ್ಲಿ ಹೇಳಿದ್ದೇನೆ, ಅದನ್ನು ಆ ಕಾರ್ಯಕ್ರಮವನ್ನು ನೀವು ಎಲ್ಲರೂ ಒಟ್ಟು ಸೇರಿ ಮಾಡಿದರೆ ನೀವು ಕಲಿತಂತಹ ಈ ಶಾಲೆ ಇದು ಬಹುಶಃ ಇನ್ನೂ ಹಲವಾರು ವರ್ಷಗಳವರೆಗೆ ಉಳಿಬಹುದು. ಹಾಗೆಯೇ ಇಲ್ಲಿ ವಿದ್ಯಾರ್ಥಿಗಳು ಕೂಡ ಇನ್ನು ಮುಂದೆ ಬರಲಿಕ್ಕೆ ಸಾಧ್ಯತೆ ಇದೆ, ಹೆಚ್ಚು ಮಂದಿ ವಿದ್ಯಾರ್ಥಿಗಳು. ನೀವು ಈ ಶಾಲೆಯನ್ನು ಉಳಿಸುವ, ನಿಮಗೆ ಪರಿಸ್ಥಿತಿ ಗೊತ್ತಿದೆ. ಈಗ ಮಕ್ಕಳ ಸಂಖ್ಯೆ ಕಡಿಮೆ ಆದ ಕೂಡಲೇ ಇಷ್ಟು ಮಂದಿಯಲ್ಲಿ ಈಗಾಗಲೇ 4 ಮಂದಿಯನ್ನು ಹೊರಗೆ ಕಳಿಸಿದ್ದಾರೆ ಸರಕಾರದವರು. ಉಳಿದವರು ಇವರಿರುವುದು 8 ಮಂದಿ. ಇನ್ನು ಕೆಲವು ವರ್ಷಗಳು ಕಳೆದಾಗ ಇನ್ನೂ ಕೂಡ ಇವರು ನಿವೃತ್ತಿಯಾಗಿ ಹೋದಾಗ ಇನ್ನೂ ಅಧ್ಯಾಪಕರ ಸಂಖ್ಯೆ ಕಡಿಮೆ ಆಗ್ತದೆ. ಆಗ ನೀವು ಮಾಡಬೇಕಾದ ಕೆಲಸ ಏನು ಹೇಳಿದರೆ, ನಿಮ್ಮಿಂದ ಸಾಧ್ಯವಾದರೆ ಇಲ್ಲಿಗೆ ಅಧ್ಯಾಪಕರನ್ನು ಸರಕಾರ ನೇಮಿಸುವುದಿಲ್ಲ, ನಿಮ್ಮ ಕೈಯಿಂದ ಏನಾದರೂ ಆಗುವುದಿದ್ರೆ ನೇಮಿಸಿ ಈ ಶಾಲೆಯ ಉಳಿವಿಗೆ ನೀವು ಕಾರಣಕರ್ತರ ಪರಂಪರೆಯನ್ನು ಅವಳು ಈಗ ಮುಂದುವರಿಸ್ತಾ ಇದ್ದಾಳೆ. ಹಾಗಾಗಿ ಅವಳಿಗೆ ಗುರು ವಂದನೆ ಮಾಡಬೇಕಿದ್ರೆ ಅವಳ ಶಿಷ್ಯರು ಮಾಡಬೇಕು. ಆದರೆ ಅವಳ ಅಧ್ಯಾಪಕ ವೃತ್ತಿಯನ್ನು ಗೌರವಿಸುವುದಕ್ಕಾಗಿ ಈ ಸಮಯದಲ್ಲಿ ನಮ್ಮ ಹಿರಿಯ ಉಪಾಧ್ಯಾಯರಾದ ಶ್ರೀ ಮೋಹನ್ ಮಾಸ್ಟರ್ ಕೈಯಿಂದ ಪ್ರಸ್ತುತ ಅಧ್ಯಾಪಕಿಯಾಗಿ ವೃತ್ತಿಯನ್ನು ಮಾಡುತ್ತಿರುವಂತಹ ನಮ್ಮ ಒಕ್ಕೂಟದ ಸದಸ್ಯೆ ಶ್ರೀಮತಿ ಮಮತಾ ಕೊಟ್ಟಾರ ಇವರಿಗೆ ನಮ್ಮ ಗುರುಗಳು ಆಶೀರ್ವಾದ ಮಾಡಿ ಆ ಗುರುತರವಾದ ಗುರುತನವನ್ನು ಮುಂದುವರಿಸಿಕೊಂಡು ಹೋಗಲಿಕ್ಕೆ ಆಶೀರ್ವಾದ ಮಾಡಬೇಕಾಗಿ ನಾವು ಕೇಳಿಕೊಳ್ತೇವೆ. ಅವರಿಂದಾಗಿ ನಾನು ಈ ರಾಜ್ಯದಲ್ಲಿ ಒಂದು ಕಲಾವಿದನಾಗಿ ಬೆರಳು ತೋರಿಸುವಷ್ಟು ಒಂದು ಸಣ್ಣ ಕೀರ್ತಿಯನ್ನು ಪಡೆದಿದ್ದೇನೆ. ಹಾಗಾಗಿ ಅವರ ಸ್ಮರಣೆಯನ್ನು ಮಾಡುತ್ತಾ, ಇನ್ನೊಂದು ವಿಷಯ, ನಮ್ಮ ದೀಪಕ್ ಕುಮಾರ್ ಕಲಾ ವಿಭಾಗದಲ್ಲಿ ನಾನು ಹೇಳ್ತೇನೆ. ಯಾಕಂತೇಳಿದರೆ ನಮ್ಮ ಒಬ್ಬ ಶಿಷ್ಯ ನಾನು ಟಿ ವಿಯಲ್ಲಿ ಮತ್ತು ಕಾರ್ಯಕ್ರಮದಲ್ಲಿ ನೋಡ್ತೇನೆ, ಬಹಳ ಒಳ್ಳೆಯ ತಬಲಾ ಕಲಾವಿದ, ಎ ಗ್ರೇಡ್ ಅಂತ ಹೇಳ್ತೇವೆ. ಎಷ್ಟು ದೊಡ್ಡ ಕಲಾವಿದರ ಹಾಡಿದರೂ ಕೂಡ ಅದಕ್ಕೆ ಸರಿಯಾಗಿ ನುಡಿಸುವಂತಹ ಒಂದು ಚಾಕಚಕ್ಯತೆ ಮತ್ತು ಭಗವಂತನ ಅನುಗ್ರಹ ಅವನಿಗೆ ಸಿಕ್ಕಿದೆ. ಅವನ ಈ ಕಲಾ ಜೀವನವು ಇನ್ನೂ ಒಳ್ಳೆಯದಾಗಿ ಭಗವಂತನ ಅನುಗ್ರಹ ಇರಲಿ ಅಂತ ಹೇಳ್ತಾ ನನ್ನ ಈ 2 ಮಾತನ್ನು ಇಲ್ಲಿಗೆ ಮುಗಿ. 83-84ರಲ್ಲಿ ನಾನು 2 ವರ್ಷದ ಮಗುವಾಗಿದ್ದೆ. ಯಾಕೆ ನಾನು ಹುಟ್ಟಿದ್ದು 81ರಲ್ಲಿ. ಅಂಥ ಒಂದು
ಆ 2 ವರ್ಷದ ಮಗುವಾಗಿದ್ದಾಗ ನೀವೆಲ್ಲರೂ 7ನೇ ಕ್ಲಾಸಲ್ಲಿದ್ದಿರಿ. ಈಗ ನೀವು ಇವತ್ತೊಂದು ಈ ಒಂದು ಗುರುವಂದನಾ ಕಾರ್ಯಕ್ರಮವನ್ನು ಮಾಡಿದ್ದು ಭಾಳಷ್ಟೊಂದು ಸಂತೋಷದ ವಿಚಾರ. ಯಾಕಂದರೆ ಇಂಥ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿರುವಂಥದ್ದು ನನ್ನ ಪುಣ್ಯ ಅಂತ ಹೇಳ್ಬೇಕು. ಯಾಕಂದರೆ ತಾಯಿಯ ನಂತರ ಸ್ಥಾನದಲ್ಲಿರುವಂಥವರು ಗುರುಗಳು. ಆ ಗುರುಗಳ ಆಶೀರ್ವಾದ, ಇವತ್ತೆಲ್ಲ ಗುರುಗಳ ಆಶೀರ್ವಾದ ನನ್ನ ಮೇಲೆ ಇದೆ ಅನ್ನೋದು ನನ್ನೊಂದು ಭಾವನೆ. ಯಾಕಂದರೆ ಇವತ್ತು ತಾಯಿಯ ನಂತರ ಸ್ಥಾನ ಗುರುಗಳನ್ನು ಅಲಂಕರಿಸ್ತಾರೆ. ಹಾಗೆ ಗುರುಗಳ ಆಶೀರ್ವಾದ ಇದ್ದರೆ ಯಾವತ್ತು ಎಲ್ಲಿ ಹೋದರೂ ಕೂಡ ಅವ ಯಾವತ್ತೂ ಇದ್ದರೂ ಯಶಸ್ವಿ ಆಗ್ತಾನೆ ಅನ್ನೋದು ಎಲ್ಲ ಪ್ರಚಲಿತ ಅಂತ ಇರುವಂಥದ್ದು. ಇವತ್ತು ಗುರುಪೂರ್ಣಿಮಾ ದಿವಸ. ಇವತ್ತು ಆಷಾಢ ಮಾಸದ ಹುಣ್ಣಿಮೆಯನ್ನು ಗುರುಪೂರ್ಣಿಮೆ ಆಗಿ ಆಚರಿಸ್ತಾರೆ. ಹಿಂದೂಗಳು ಮತ್ತು ಬೌದ್ಧರು ಅದನ್ನು ಆಚರಿಸಿಕೊಂಡು ಬರುವಂಥದ್ದು. ಗುರುಪೂರ್ಣಿಮೆಯ ದಿನ ಆ ಗುರು ಸೂತ್ರ ಅನ್ನೋದು ಇವತ್ತು ಎಷ್ಟು ಪ್ರಭಾವಶಾಲಿಯಾಗಿರುತ್ತೆ ಅನ್ನೋದು ಇವತ್ತಿನ ದಿವಸ ಗುರು ಅನ್ನುವ ಸೂತ್ರ ಇದೆಯಲ್ಲ, ಅದು ಭಾಳಷ್ಟು ಪ್ರಭಾವಶಾಲಿಯಾಗಿರುತ್ತದೆ. ಯಾಕಂದರೆ ಗು ಅನ್ನುವ ಪದ ಅದು ಅಂಧಕಾರ ಮತ್ತು ಅಜ್ಞಾನವನ್ನು ದೂರ ಮಾಡುವಂಥದ್ದು. ಹಾಗೆಯೇ ರು ಅನ್ನೋದು ದೂರ ಮಾಡು ಅನ್ನೋದು. ಹಾಗಾಗಿ ಅಂಧಕಾರ ಮತ್ತು ಅಜ್ಞಾನವನ್ನು ದೂರ ಮಾಡುವಂಥ ಒಂದು ದಿವಸ ಇವತ್ತು ಗುರು ಅನ್ನುವ ಪದ. ಹಾಗಾಗಿ ಆ ಗುರು ಅನ್ನುವ ಪದಕ್ಕೆ ಇವತ್ತು ಭಾಳಷ್ಟು ಪ್ರಭಾವ ಇರುತ್ತದೆ. ಅಂಥ ಒಂದು ದಿವಸದಲ್ಲಿ ಗುರುವಿನ ಆಶೀರ್ವಾದ ಸಿಕ್ಕಿದರೆ ನಾವು ಖಂಡಿತವಾಗಿ ಪ್ರತಿಯೊಂದು ಗುರಿಯನ್ನು ನಾವು ಯಶಸ್ವಿಯಾಗಿ ತಲುಪ್ತೇವೆ ಅನ್ನೋದು ಕೂಡ ಅದಷ್ಟೇ ಪ್ರಚಲಿತವಾಗಿರುವಂಥದ್ದು. ಬಹುತೇಕರು ಗುರುಗಳು ತಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗವೆಂದು ಪರಿಗಣಿಸಿದ್ದಾರೆ. ಹಾಗಾಗಿ ಗುರುಗಳು ಭಾಳಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದ್ದಾರೆ. ಶೈಕ್ಷಣಿಕ ಹಾಗೂ ಧಾರ್ಮಿಕವಾಗಿ ಭಾಳಷ್ಟು ಪ್ರಾಮುಖ್ಯತೆ ಇದೆ ಗುರುಗಳಿಗೆ. ಇವತ್ತಿನ ದಿನ ಬೌದ್ಧರು ಸಾಂಪ್ರದಾಯಿಕವಾಗಿ ಈ ಹಬ್ಬವನ್ನು ಬುದ್ಧನು ಪ್ರಥಮ ಧರ್ಮೋಪದೇಶ ಮಾಡಿರುವಂಥ ದಿನ. ಅದು ಕೂಡ ಇವತ್ತು ಪವಿತ್ರವಾದ ದಿನ. ಯಾಕಂದರೆ ಬುದ್ಧನು ಬೌದ್ಧರಿಗೆ ಧರ್ಮೋಪದೇಶ ಮಾಡಿರುವಂಥ ದಿನ. ಸಾರನಾಥದಲ್ಲಿ ತನ್ನ ಪ್ರಥಮ ಧರ್ಮ ಉಪದೇಶ ಮಾಡಿರುವಂಥದ್ದು ಇವತ್ತು ಅಷ್ಟು ಒಂದು ಪ್ರಾಮುಖ್ಯತೆ ಇದೆ ಗುರುವಿನ ಗುರುವಂದನಾ ಕಾರ್ಯಕ್ರಮದಲ್ಲಿ. ಯೋಗ ಸಂಪ್ರದಾಯದಲ್ಲಿ ಶಿವನು ಸಪ್ತ ಮಹರ್ಷಿಗಳಿಗೆ ತಮ್ಮ ಯೋಗವನ್ನು ದಾನ ಮಾಡಿರುವಂಥ ದಿವಸ. ಹಾಗಾಗಿ ಆ ದಿನವನ್ನು ಕೂಡ ಇವತ್ತು ಆಚರಿಸ್ತಾರೆ. ಶ್ರೇಷ್ಠ ಗುರುಗಳಾದಂಥ ವೇದವ್ಯಾಸರ ಜನ್ಮದಿನ ಕೂಡ ಇವತ್ತು. ವೇದ ಮಹರ್ಷಿಗಳ ಇವತ್ತು ಜನ್ಮದಿನ ಕೂಡ. ಆ ಹಬ್ಬವನ್ನು ಕೂಡ ವೇದ ಮಹರ್ಷಿಗಳ ಹಬ್ಬವನ್ನು ಕೂಡ ಇವತ್ತು ಆಚರಿಸ್ತಾರೆ. ಅಂಥ ಒಂದು ಕಾರ್ಯಕ್ರಮ ಇವತ್ತು ಗುರುವಂದನೆ ಭಾಳಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಹಿಂದೂ ಧರ್ಮದಲ್ಲಿ ಭಾಳಷ್ಟು ಆಧ್ಯಾತ್ಮಿಕ ಪರಂಪರೆಯಲ್ಲಿ ಕೂಡ ಗುರುಗಳಿಗೆ ಕೃತಜ್ಞತೆ ಸಲ್ಲಿಸುವಂಥದ್ದು ಇವತ್ತೊಂದು ಅಮೂಲ್ಯವಾದ ದಿವಸ. ಹಾಗಾಗಿ ನಾನು ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದೆ ಅನ್ನೋದಕ್ಕೆ ಭಾಳ ಖುಷಿ ಆಗ್ತಾಯಿದೆ. ಹಾಗೆಯೇ ನನ್ನ ಒಂದು ಶಿಕ್ಷಣದ ಸಂದರ್ಭದಲ್ಲಿ ಎರಡೊಂದು ವಿಚಾರಗಳನ್ನು ಹೇಳಬೇಕಾಗ್ತದೆ. ಯಾಕಂದರೆ ನಾನು ಕೂಡ ಇದೇ ಒಂದು ಶಾಲೆಯಲ್ಲಿ ಕಲಿತವ. ನನ್ನ ನೆನಪಿನಲ್ಲಿರುವಂಥ ಒಂದೇ ಒಂದು ವಿಚಾರ ಅಂದರೆ ನಾನು ಭಾಳಷ್ಟು ದಡ್ಡ ನಾನು ಕಲಿಯುವುದರಲ್ಲಿ. ಈಗ ನಮ್ಮ ಜೀವನನ ಒಂದು ವಿಷಯ ಹೇಳಿದರು. ಯಾಕಂದರೆ ನಮ್ಮ ವಿಶಾಲಾಕ್ಷಿ ಟೀಚರ್ ಅವರ ವಿಷಯ ಹೇಳಿದರು. ಯಾಕೆಂದರೆ ವಿಶಾಲಾಕ್ಷಿ ಟೀಚರ್ ಅವರೇನು ಮಗ್ಗಿ ಕಲಿಸುವಾಗ ನಾವು ಈ ಕಡೆಯಿಂದ ಬಂದರೆ ಆ ಕಡೆಯಿಂದ ಹೇಗೆ ಯಾವ ರೀತಿ ಮೇಂಟೈನ್ ನಾವು ಕೂಡ ಅದನ್ನೇ ಮಾಡ್ಕೊಂಡು ಬಂದವರು. ನನ್ನದೊಂದು ದೌರ್ಭಾಗ್ಯ ಏನಂದರೆ ಅವರ ಕ್ಲಾಸಲ್ಲಿ 7ನೇ ತರಗತಿಯಲ್ಲಿ ಎಷ್ಟು ದಿವಸ ಕ್ಲಾಸ್ ಇತ್ತು ಅಷ್ಟು ದಿವಸ ನಾನು ಕೆಳಗೆ ಕೂತ್ಕೊಂಡೆ ಪಾಠ ಕೇಳಿದವ. ಒಂದೇ ಒಂದು ದಿವಸ ನನ್ನ ಹಿಸ್ಟ್ರಿಯಲ್ಲಿ 7ನೇ ಕ್ಲಾಸಲ್ಲಿ ಅವರ ಕ್ಲಾಸಲ್ಲಿ ನಾನು ಬೆಂಚಲ್ಲಿ ಕೂತ್ಕೊಂಡ ದಿವಸವೇ ಇಲ್ಲ. ಯಾಕಂದರೆ ಅವು ಬಂದ ತಕ್ಷಣ ಕೇಳಿದ್ರು ನನಗೆ ಮಗ್ಗಿ ಬರೋದೇ ಇಲ್ಲ. ಮಗ್ಗಿ ಈಗ ಕೇಳಿದ್ರು ನನಗೆ ಮಗ್ಗಿ ಬರೋದಿಲ್ಲ. ಹಾಗಾಗಿ ಅಂಥ ಸಂದರ್ಭ ಇದ್ದರೂ ಕೂಡ ನಾವು ಯಾವುದೇ ಒಂದು ರೀತಿಯಲ್ಲಿ ದಾರಿ ತಪ್ಪಿದವರಲ್ಲ. ಯಾಕೆಂದರೆ ಇವತ್ತಿನ ಏನು ಮಕ್ಕಳಿದ್ದಾರೆ ಅವತ್ತಿನ ಮಕ್ಕಳು ಭಾಳ ಅಜಗಜಾಂತರ ವ್ಯತ್ಯಾಸ ಇದೆ. ನೀವೇ ಇವತ್ತು ಗಮನಿಸಬಹುದು. ಇವತ್ತಿನ ಮಕ್ಕಳನ್ನು CC ಕ್ಯಾಮರಾ ಇಟ್ಟು ಮಕ್ಕಳ ತಂದೆ ತಾಯಿಯರು ಕ್ಯಾಮರಾ ಇಟ್ಟು ನಿಂತರೂ ಕೂಡ ಅವರನ್ನು ಹುಡುಕೋದೇ ಭಾಳ ಕಷ್ಟ. ನಾವು ನಮ್ಮ ತಂದೆ ತಾಯಿ ಅಂದಿರು ಯಾವತ್ತೂ ಒಂದು ದಿವಸ ಕೂಡ ನಮ್ಮ ಶಾಲೆಗೆ ಬಂದು ಟೀಚರ್ ಹತ್ರ ಮಾತಾಡೋದಾಗಲಿ ಆದರೆ ಏನೋ ಮಾಡುವಂಥದ್ದಿಲ್ಲ. ಯಾಕಂದರೆ ಅವರಿಗೆ ವಿದ್ಯಾಭ್ಯಾಸ ಇಲ್ಲ. ಅವರ ವಿದ್ಯಾಭ್ಯಾಸ ಇಲ್ಲದಿದ್ದರೂ ಕೂಡ ನಾವು ಕಲ್ತಿದ್ದೇವೆ. ಹಾಗೆಯೇ ನಾವು ಯಾವತ್ತೂ ದಾರಿ ತಪ್ಪಲಿಲ್ಲ.
ಇನ್ನೂ ದಾರಿ ಇಷ್ಟು ಜನ ನಮ್ಮ 83 84 ವಿದ್ಯಾರ್ಥಿಗಳಿದ್ದಾರೆ, ಅವರು ಯಾರು ಕೂಡ ದಾರಿ ತಪ್ಪದವರಲ್ಲ. ಯಾಕೆಂದರೆ ಅವತ್ತಿನ ಶಿಕ್ಷಣ ಆ ರೀತಿ ಇತ್ತು. ಇವತ್ತಿನ ಟೀಚರ್ಸ್ ಅವರು ಪಾಪ ಎಷ್ಟು ಕಷ್ಟಪಡ್ತಾರೆ ಒಂದು ಮಕ್ಕಳನ್ನ ಹಿಡೀಲಿಕ್ಕೋಸ್ಕರ. ಅಷ್ಟು ಕಷ್ಟಪಟ್ಟರು ಕೂಡ ಮಕ್ಕಳು ಕೈಗೆ ಸಿಗ್ತಿಲ್ಲ, ತಂದೆ ತಾಯಿಗೆ ಕೂಡ ಮಕ್ಕಳು ಸಿಗ್ತಾ ಇಲ್ಲ. ಇವತ್ತಿನ ನಾನು ಮಕ್ಕಳಿಗೆ ಒಂದು ಹೇಳೋದೇನೆಂದರೆ, ದಯವಿಟ್ಟು ಇವತ್ತಿನ ನಾವು ಶಿಕ್ಷಣ ಕಲಿಸುತ್ತ ಸಂದರ್ಭದಲ್ಲಿ ನಾವು ಯಾವತ್ತು ಶಿಕ್ಷಕರಿಗೆ ಅಗೌರವ ತೋರಿಸಿದಾಗಲಿ ಏನೋ ಉಪದ್ರಲ್ಲಿ ಇತ್ತು ನಮ್ಮದು, ಆದರೆ ಅಗೌರವ ತೋರಿಸುವಂಥದ್ದಿಲ್ಲ. ಇವತ್ತು ಟೀಚರ್ ಒಂದು ಪೆಟ್ಟು ಕೊಟ್ಟರೆ ಅವನಲ್ಲಿ ಗಾಯ ಆದರೆ ಮರುದಿನದ ಟೀಚರಲ್ಲಿ ಸ್ಟೇಷನಲ್ಲಿ ಇರ್ತಾರೆ. ಅಂಥ ಒಂದು ಮನಸ್ಥಿತಿ ಮಕ್ಕಳಲ್ಲಿ ಉಟ್ಕೊಂಡಿದೆ. ನಾವು ಯಾವತ್ತು ಎಷ್ಟೋ ಪೆಟ್ಟು ತಿಂದವರು, ನಮ್ಮ ಕಾಲಿಗೆ ನಮ್ಮ ಟೀಚರ್ ಕನ್ನಡ ಟೀಚರ್ ಹೊಡೆದಕ್ಕೆ ಜಾನಕಿ ಟೀಚರ್ ಹೊಡೆದ ಲೆಕ್ಕವಿಲ್ಲ, ಅಷ್ಟು ಪೆಟ್ಟಿದ್ದೆ ನಾನು ಅವರು ಕನ್ನಡದಲ್ಲಿ. ಹಾಗೆ ಈಗಲೂ ಕೂಡ ನಾನು ಸ್ಪೀಚ್ ಮಾಡುವಾಗ ಹೋದ್ಮೇಲೆ ಅವ್ರು ಹೇಳ್ತಾರೆ, ನಿನಗೆ ಕಲಿಸಿದ್ದು ನಾನು ವೇಸ್ಟ್ ಮಾರೆ, ನೀನು ಲಾಲು ಈಗ ಕೂಡ ಸರಿ ಮಾಡೋದಿಲ್ಲ ನೀನು ಅಂತ. ಆತನ ನಮ್ಮ PT ಟೀಚರ್ ಇದ್ದಾರೆ, ಅವರು ಕೂಡ ಅದೇ ಹೇಳ್ತಾ ಇದ್ದಾರೆ, ಇನ್ನದು ಯಾವಾಗ ಲಾಲು ಸರಿ ಮಾಡ್ತೀಯ ಅಂತ ಗೊತ್ತಾಗೋದಿಲ್ಲ ನನಗೆ ಅಂತ. ಹಾಗಾಗಿ ಅಷ್ಟು ಪೆಟ್ಟದಿಂದವ ನಾನು ಅವರು ಇದರಲ್ಲಿ. ಆದರೆ ಇವತ್ತಿನ ಮಕ್ಕಳೇ ಹೊಡೆದ ತಕ್ಷಣ ಪೊಲೀಸು ಬರ್ತದೆ, ಮೀಡಿಯಾದವರು ಬರ್ತಾರೆ, TVಯಲ್ಲೂ ಬರ್ತದೆ ಅಂತ ಒಂದು ಅಷ್ಟು ಪೆಟ್ಟು ಕೊಟ್ಟರು ನಾವು ಯಾವತ್ತೂ ಒಂದು ಮನೆಗೆ ಹೋಗಿ ಹೇಳ್ದವರಲ್ಲ. ಹಾಗಾಗಿ ಇವತ್ತಿನ ಈ ಒಂದು ಸುಸಂದರ್ಭ ನನ್ನ ಜೀವನದ ಅಮೂಲ್ಯ ದಿನ ಅಂತ ನಾನು ಭಾವಿಸ್ತೇನೆ. ಯಾಕಂದರೆ ಇಷ್ಟು ಗುರುಗಳ ಆಶೀರ್ವಾದ ನನ್ನ ಮೇಲೆ ಇದೆ ಅನ್ನೋದು ನನಗೆ ಭಾಳಷ್ಟು ಹೆಮ್ಮೆ ಆಗ್ತಾ ಇದೆ. ಒಂದು ಮಾತಾಡಬೇಕಿದ್ರೆ ಈ ಹಿಂದಿನ ಶಿಕ್ಷಣಗಳಲ್ಲಿ ಟೀಚರ್ ಹೊಡೆಯುತ್ತಿದ್ದರು, ಈಗಿನ ಶಿಕ್ಷಣದಲ್ಲಿ ಹೊಡೆದರೆ ಟೀಚರ್ ಅರೆಸ್ಟ್ ಆಗ್ತಾರೆ. ಅದಕ್ಕೆ ವಾಟ್ಸಪ್ ಗ್ರೂಪಲ್ಲಿ ಒಂದು ಸಂದೇಶವನ್ನು ಕಳಿಸಿದ್ರು ನಮ್ಮ ಫ್ರೆಂಡ್ ಒಬ್ಬರು. ಅಂದಿನ ಗುರುಗಳು ಹೊಡೆದಿದ್ದರಿಂದಾಗಿ ನಾವು ಈಗ ಸುಸಂಸ್ಕೃತವಾಗಿ ಬದುಕುತ್ತಿದ್ದೇವೆ. ಅದಕ್ಕಾಗಿ ಏನು ಸಮಸ್ಯೆಗಳಾಗ್ತಿಲ್ಲ. ಈಗಿನ ಗುರುಗಳು ಹೊಡೆಯುತ್ತಿಲ್ಲ, ಅದಕ್ಕಾಗಿ ಎಲ್ಲ ತಮ್ಮ ಸಮಯವನ್ನು ಈಗಿನ ವಿದ್ಯಾರ್ಥಿಗಳು ಮುಂದಿನ ಜೀವನಗಳಲ್ಲಿ ಸ್ಟೇಷನ್ಗಳಲ್ಲಿ ಹೊಡೆತ ತಿನ್ನುವುದರಲ್ಲಿ ಕಳೆಯುತ್ತಿದ್ದಾರೆ ಅನ್ನುವಂಥದ್ದು ವ್ಯತ್ಯಾಸಗಳು ಇಷ್ಟೇ. ಟೀಚರ ಕೈಯಲ್ಲಿ ಯಾರು ಪೆಟ್ಟು ತಿಂದಿದ್ದಾರೋ ಅವರು ಸಮಾಜಕ್ಕೆ ಸಮರ್ಪಣೆಯಾಗಿದ್ದಾರೆ. ಈಗ ಟೀಚರ್ ಯಾಕೆ ಹೊಡೆಯಬಾರ್ದಂತ ಸರ್ಕಾರ ಹೇಳುತ್ತೋ ಅದರ ಕಾರಣದಿಂದಾಗಿ ಆ ವಿದ್ಯಾರ್ಥಿಗಳು ಮುಂದಕ್ಕೆ ಸ್ಟೇಷನಲ್ಲಿ ಪೆಟ್ಟು ತಿನ್ನಬೇಕಾಗ್ತದೆ. ಈ ವ್ಯವಸ್ಥೆಗೆ ನಾವು ಮೆಸೇಜನ್ನು ಕೊಡಬೇಕು. ಈ ವ್ಯವಸ್ಥೆಗಳು ಸರಿಯಿಲ್ಲ. ಯಾವಾಗ ಒಬ್ಬ ಅಧ್ಯಾಪಕ ಒಂದು ಮಗುವಿಗೆ ಹೊಡೆಯಬೇಕಿದ್ರೆ ಆ ಮಗುವಿನಲ್ಲಿದ್ದ ಕೆಟ್ಟದ್ದನ್ನು ಓಡಿಸಬೇಕನ್ನುವ ಕಾರಣಕ್ಕಾಗಿ ಹೊಡೆಯುವಂಥದ್ದು. ಆದರೆ ಇಲ್ಲಿ ಏನಾಗಿದೆ ಅಂತ ಹೇಳಿದರೆ, ಹೊಡೆಯಬಾರ್ದನ್ನುವಂಥ ಒಂದು ಛಾಪನ್ನು ಶಿಕ್ಷಕರ ಮೇಲೆ ಇಟ್ಟು ಇವರನ್ನು ಒಂದು ಕುಣಿಕೆಯಲ್ಲಿ ಹಾಕುವಂಥ ವ್ಯವಸ್ಥೆಗಳು ಆಗ್ತಿವೆ. ಬಹುಶಃ ನಮ್ಮ ಸೌಭಾಗ್ಯದು 8-9 ನಮ್ಮ ಹಿರಿಯ ಅಧ್ಯಾಪಕರು ಬಂದು ನಮಗೆ ಇಲ್ಲಿ ಆಶೀರ್ವಾದ ಮಾಡೋದಂದರೆ ಅದು ನಮ್ಮ ಜೊತೆಗೇನಿದ್ದು, ನಮ್ಮ ಜೊತೆಗೇನೆ ಊಟ ಮಾಡಿ ಇವತ್ತು ನಮಗೆ ಆಶೀರ್ವಾದನ ಕೊಟ್ಟಿದ್ದಾರೆ. ಅದರ ಜೊತೆಗೆ ಈಗ ಶಿಕ್ಷಣ ಕೊಡುವಂಥ ಶಿಕ್ಷಕರು ಕೂಡ ನಮ್ಮ ಜೊತೆಗಿದ್ದು ಈ ಒಂದು ಸಾಂಘಿಕವಾದ ಕಾರ್ಯಕ್ರಮ, ಪರಮ ಪವಿತ್ರವಾದಂಥ ಈ ಕಾರ್ಯಕ್ರಮ ಆಗಲಿಕ್ಕೆ ಒಂದು ಉದ್ದೇಶ ಇದೆ. ಸಮಾಜಕ್ಕೆ ಒಳ್ಳೆಯ ಮೆಸೇಜನ್ನು ಕೊಡಬೇಕು. ನಮ್ಮ ಕಾರ್ಯಕ್ರಮ ಸಮಾಜಕ್ಕೆ ನಾವು ಮೆಸೇಜನ್ನು ಕೊಡಲಿಕ್ಕಾಗಿ ಮಾಡೋದು ಒಂದನೇದಾಗಿ. ಮತ್ತೊಂದು, ನಮಗೆ ನಮ್ಮ ಹಿರಿಯರು ಗುರುಗಳನ್ನು ನೋಡಬೇಕು, ಒಂದು ಏಕಕಾಲದಲ್ಲಿ ನೋಡಬೇಕನ್ನುವಂಥ ಮೆಸೇಜ್ ಇತ್ತು. ಅದರ ಜೊತೆಗೆ ಇನ್ನೊಂದು ನಮ್ಮದು ಸ್ವಾರ್ಥ ಇದೆ. ಏನು ಸ್ವಾರ್ಥ ಅಂತ ಹೇಳಿದರೆ, ನಿಮ್ಮೆಲ್ಲರ ಆಶೀರ್ವಾದ ನಮಗೆ ಸಿಗಬೇಕಂತೇಳಿ, ನಮ್ಮ ಬ್ಯಾಚಿಗೆ ಸಿಗಬೇಕಂತೇಳಿ ನಮ್ಮ ಸ್ವಾರ್ಥ ಅದು. ಅದರ ಜೊತೆಗೆ ಇನ್ನೊಂದಿದೆ, ನಾವೆಲ್ಲ ಫ್ರೆಂಡ್ಸ್ಗಳು ಒಂದು ವಾಟ್ಸಪ್ ಮುಖಾಂತರ ಇಲ್ಲದೆ ಸಾಧ್ಯ ಇರಲಿಲ್ಲ, ಒಟ್ಟಾಗಲಿಕ್ಕೆ ಸಾಧ್ಯ ಇಲ್ಲ. ಈಗಿನ ಒಂದು ಏನು ಜಾಲತಾಣ ಇದೆಯೋ ಆ ಕಾರಣದಿಂದಾಗಿ ನಾವು ಇವತ್ತು ಒಟ್ಟಾಗಿದ್ದೇವೆ. ಬಹುಶಃ ಇಲ್ಲದಿದ್ದರೆ ನಮಗೆ ಇಷ್ಟು 40 ಮಂದಿ 50 ಮಂದಿ ಒಟ್ಟಾಗಲಿಕ್ಕೆ ಕಾರಣ ಇಲ್ಲ. ವಿಶೇಷವಾಗಿ ಈಗಿನ ನಮ್ಮ ಮುಖ್ಯೋಪಾಧ್ಯಾಯ ಮತ್ತು ಅವರ ತಂಡ ನಮಗೆ TCದ್ದು ನೋಡಿ, ಹಿಂದಿನ ರೆಕಾರ್ಡ್ಗಳು ನೋಡಿ, ಯಾರು ಅಡ್ರೆಸ್ ಏನು ಅದನ್ನೆಲ್ಲ ಮಾಡಬೇಕಿದ್ರೆ ಅವರು ಇಲ್ಲದಿದ್ದರೆ ಅದನ್ನು ನಮಗೆ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಬಹುಶಃ ಅವರನ್ನು ನಾವು ಈ ಸಂದರ್ಭದಲ್ಲಿ ಸ್ಮರಿಸಲೇಬೇಕು. ಬಾಲ್ಯದ ನೆನಪಾಗ್ತದೆ ನನಗೆ ತುಂಬ ಬಾಲ್ಯದ ನೆನಪಾಗುವಂಥದ್ದು ಒಂದು ಶೆನಾಯಿ ಮಾಸ್ಟರ್ ಮತ್ತು ಕುಸುಮ ಟೀಚರ್ ಕ್ಲಾಸ್ ಇತ್ತು. ನನ್ನ ಬದಿಯ ಕ್ಲಾಸಲ್ಲಿ ವೀರಾಮ್ ಟೀಚರ್ B ಕ್ಲಾಸಲ್ಲಿ ಅವರು ಕಲಿಸಿದರು. ಈಚೆ ಆ ಒಂದು ಕ್ಲಾಸಲ್ಲಿ ಯಾವಾಗಲೂ ನಾವು ಜಾಲಿ ಎದ್ದದ್ದು, ಜಾಲಿ, ಆ ಕ್ಲಾಸಲ್ಲಿ ಜಾಲಿ. ಅವರು ಸತ್ಯ ನಾನು ಹೇಳಬೇಕಿದ್ರೆ ಅವರ ಕ್ಲಾಸಲ್ಲಿ ಇದ್ದಂಥ ಗಲಾಟೆಗಳು, ಆ ಗಲಾಟೆ ಮಧ್ಯದಲ್ಲಿ ಕಲಿಯುವಂಥದ್ದು, ಅದು ನಮಗೇನು ಅನಿಸ್ಬೋದು ಆ ಸಂದರ್ಭದಲ್ಲಿ. ಏನು ಟೀಚರ್ ಇದರಲ್ಲಿ ಪಾಠ ಕೇಳುವಾಗ ಬೊಬ್ಬೆ ಹಾಕ್ತಿದ್ದಾರೆ, ಅದು ಹಾಕಿ, ಆದರೂ ಕೂಡ ಅದರಲ್ಲೊಂದು ಸಂತುಷ್ಟಿ ಇದೆ, ಅದರಲ್ಲಿ ಸಂಭ್ರಮ ಕೂಡ ಇದೆ. ಮರೆಸಲಿಕ್ಕೆ ಆಗುವುದಿಲ್ಲ ಅದನ್ನು, ಬಾಲ್ಯದ ದಿನಗಳನ್ನು ಅದಕ್ಕೆ ಒಂದು ಕವನವನ್ನು ಹೇಳುವುದಾದರೆ, ನಮಗೆ ಯುವಕರಿಗೆ ಹೇಳುವಂಥದ್ದು ಒಂದು ಕವನ. ಏನು ಕವನ ಅಂತ ಹೇಳಿದರೆ, ನಾನು ಹೈಸ್ಕೂಲಲ್ಲಿರುವಾಗ ಒಂದು ಕವನಗಳನ್ನು ಬರೆಯುವಂಥದ್ದು ನಾನು ಅಭ್ಯಾಸ ಮಾಡಿಕೊಂಡೆ. ಆ ಬಾಲ್ಯದ ನೆನಪುಗಳನ್ನು ಈಗ ನೆನಪು ಮಾಡಲಿಕ್ಕೆ ಕೆಲವೊಂದು ವಿಚಾರಗಳು ಬರ್ತಾಯಿಲ್ಲ.
ನಾನು ಯುವಕನಾಗಿದ್ದಾಗ ಈ ಬಾಲ್ಯಗಳನ್ನು ಮತ್ತೆ ಮರುಕಳಿಸಿ ಬರಲಿಕ್ಕೆ ಸಾಧ್ಯತೆಯೋ ಅನ್ನುವಂಥ ಬಗ್ಗೆ ಒಂದು ಕವನಗಳನ್ನು ಬರೆಯುವಂಥದ್ದು. ಹೀಗೆ ಬರೆಯುತ್ತಿರಬೇಕಾದ್ರೆ ನನಗನಿಸಿದ್ದು ಇಷ್ಟೇ, ಅಂದು ಕಳೆದ ಬಾಲ್ಯ ಲೀಲೆಯನು ನೆನೆದೀಗ ಚಿಂತೆ, ಕರೆದರ ಬಂದೀತೆ ಆ ಬಾಲ್ಯ ಲೀಲೆ ಕೊರಗುವುದೇ ಈಗಿನ ನಮ್ಮೆಲ್ಲ ತರುಣರ ವ್ಯತೆ. ಬಾಲ್ಯ ಲೀಲೆ ಅಂದರೆ ಅದು ಶ್ರೀಕೃಷ್ಣ ಪರಮಾತ್ಮ ಬಾಲ್ಯದಲ್ಲಿ ಏನು ಮಾಡಿದ್ದಾನೋ ಅದನ್ನೇ ಎಲ್ಲ ವಿದ್ಯಾರ್ಥಿಗಳು ಎಲ್ಲ ಮಕ್ಕಳು ಮಾಡುವಂಥದ್ದು ಅದನ್ನೇ. ತಪ್ಪುಗಳು ಸಹಜ ಆಗ್ತದೆ, ತಪ್ಪನ್ನು ತಿದ್ದಲಿಕ್ಕೆ ಇದ್ದಾರೆ ಗುರುಗಳು. ತಪ್ಪು ತಿದ್ದಲಿಕ್ಕೆ ಗುರುಗಳು ಇದ್ದಾಗ ತಪ್ಪು ಆಗುವುದು ಸಹಜ, ಅವರು ತಿದ್ದುವುದು ಕೂಡ ಸಹಜ. ಹಾಗಾಗಿ ಆ ಬಾಲ್ಯ ಲೀಲೆ ಮತ್ತೆ ಮರುಕಳಿಸಿ ಬರುವುದಿಲ್ಲ. ಹಾಗಾಗಿ ನಾವು ಯುವಕರು ಬಾಲಕರಾಗಬೇಕು. ಆ ಬಾಲಕರಾಗುವಂಥ ದ್ಯೋತಕವನ್ನು ನಾವು ಕ್ಲಾಸಲ್ಲಿ ಕೂತು ನಮ್ಮ ಟೀಚರ್ ಜಾನಕಿ ಟೀಚರ್ ನಮಗೆ ಪಾಠ ಮಾಡಿ ತೋರಿಸಿರೋಲ್ಲ, ಅದು ಬಾಲ್ಯ ಲೀಲೆಯನ್ನು ಮತ್ತೊಮ್ಮೆ ನೆನೆಸಿಸುವಂಥ ಕೆಲಸವನ್ನು ನಾವು ಮಾಡಿದ್ದೀವಿ. ಅದಕ್ಕೆ ಪೂರಕವಾಗಿ ನಮ್ಮ ಟೀಚರ್ ಕೂಡ ಲೋಹಿತಾಸುರನ ಸಾವು ಅನ್ನುವಂಥ ಒಂದು ಆ ಕಥಾ ಭಾಗವನ್ನು, ಪದ್ಯ ಭಾಗವನ್ನು ನಮ್ಮೊಟ್ಟಿಗೆ ವಿವರಿಸಿ ನಮಗೆ ಪಾಠವನ್ನು ಹೇಳಿದರು. ನಮ್ಮಲ್ಲಿ ಒಂದು ಕಂಡೀಷನ್ ಮಾಡಿದ್ದು, 12 ಗಂಟೆಯ ನಂತರ ಬಂದವರು ಹೊರಗೆ ನಿಲ್ಲಬೇಕಂತೇಳಿ ಕಂಡೀಷನ್ ಇತ್ತು ನಮ್ಮದು. ಬಹುಶಃ ಹೇಳಿದವನು ನಾನೇ, ತಡವಾಗಿ ಬಂದವನು ಕೂಡ ನಾನೇ. ವಿಪರ್ಯಾಸ, ಅನಿವಾರ್ಯ ಬೇರೆ ಒಂದು ಕಾರ್ಯಕ್ರಮ ಇತ್ತು, ಹಾಗಾಗಿ ತಡವಾಗಿ ಬಂತು. ಟೀಚರ್ ಹತ್ರ ಮೊದಲೇ ಕೇಳಿದೆ ನಾನು, ಹೊರಗೆ ನಿಲ್ಲೋ ಅಂತೇಳಿ. ಆವಾಗ ಒಳಗೆ ಬಾ ಅಂತೇಳಿ ಕರೆದ್ರು, ಪಾಠದಲ್ಲಿ ಭಾಗಿಯಾಗುದು. ಇದು ಈ ಬಾಲ್ಯವನ್ನು ನೆನಪಿಸಲಿಕ್ಕೆ ಮಾಡಿದಂಥದ್ದು. ಅದೇ ಬದ್ಧತೆಯನ್ನು ಬಂದರೆ ಆಲ್ರೌಂಡರ್ಗಳೇ ಕಲಿಸುವುದರಲ್ಲಿದ್ದರೆ ಆಟ ಪಾಠದಲ್ಲಿ ಅಲ್ಲಿ ಕರೆದುಕೊಂಡು ಹೋಗೋದು, ಇತರ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲದಲ್ಲಿ ಯಾರು ಇಲ್ಲಿದ್ದ ಎಲ್ಲ ವಿದ್ಯಾರ್ಥಿಗಳು, ನಮ್ಮ ಬ್ಯಾಚ್ ಅಂತಲೇ ಅಲ್ಲ, ಎಲ್ಲ ವಿದ್ಯಾರ್ಥಿಗಳು ಎಲ್ಲದರಲ್ಲೂ ಸಹಿ ಅವರು, ಎಲ್ಲ ವೇದಿಕೆಯಲ್ಲಿ ಮಾತಾಡಲಿಕ್ಕೆ ತಯಾರಿದ್ದಾರೆ ಅವರು, ಎಲ್ಲರೂ ಸಹಿ ಇದ್ದವರು. ಅಂಥ ವಿದ್ಯಾರ್ಥಿಗಳನ್ನು ರೂಪಿಸಿಗೊಳಿಸಿದಂಥ ಈ ನಮ್ಮ ಗುರುಗಳು ಯಾರು, ಪರಬ್ರಹ್ಮ ಗುರು ಅಂತ ಹೇಳ್ತೇವೆ, ಆ ಗುರುವಿನ ಗುರು ಇವರು, ನಮ್ಮ ಅಧ್ಯಾಪಕರಿದ್ದಾರೆ, ಗುರುವಿನ ಗುರುಗಳು ಇವರು. ಹಾಗಾಗಿ ನಾನು ಹೇಳುವಂಥದ್ದು, ಗುರುಗಳೇ ನಿಮಗೆ ನಮ್ಮ ಶತಕೋಟಿ ಪ್ರಣಾಮಗಳನ್ನು ಅರ್ಪಿಸ್ತೇನೆ. ನಮ್ಮ ಬ್ಯಾಚಿ 83, 84 ಏನು ಬ್ಯಾಚ್ ಇದೆಯೋ ನಮ್ಮೆಲ್ಲರ ಶತಕೋಟಿ ಪ್ರಣಾಮಗಳನ್ನು ನಿಮಗೆ ಸಾಷ್ಟಾಂಗ ವಂದನೆ ಮುಖಾಂತರ ಸಲ್ಲಿಸಿದ್ದೇವೆ. ಯಶವಂತ್ ಪಿ ಅಮೀನ್ ಅವರಿಗೆ ಸಂತೋಷ್ ಕುಮಾರ್ ಸ್ಮರಣಿಕೆ ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಚಿಕ್ಕ ಹಾಗೂ ಚೊಕ್ಕ ಕಾರ್ಯಕ್ರಮದ ಮುಕ್ತಾಯದ ಹಂತಕ್ಕೆ ನಾವು ಬಂದಿದ್ದೇವೆ. ಮಗುವೀರ ಹಿರಿಯ ಪ್ರಾಥಮಿಕ ಶಾಲೆ 1983-84 7ನೇ ತರಗತಿಯ ವಿದ್ಯಾರ್ಥಿಗಳ ಒಕ್ಕೂಟ ಏರ್ಪಡಿಸಿರುವ ಗುರುವಂದನೆ ಮತ್ತು ಗೌರವಾರ್ಪಣೆ ಕಾರ್ಯಕ್ರಮದ ಸಭಾಧ್ಯಕ್ಷತೆ ವಹಿಸಿರುವ ಶ್ರೀ ಜೀವನ್ ಉಳ್ಳಾಲ್ ಇವರಿಗೆ ಧನ್ಯವಾದಗಳು.